ಜನನಿಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯ ಮಾಲಿನಿಯೋ ಕನಕ ಗರ್ಭನದ ಭವನು ಗೈವೆಯನು ತಲೆ ಕನಕ ಗರ್ಭನದ ಭವನು ಗೈವೆಯನು ತಲೆ ವನಗಾಗಿ ನಡೆದಂದು ಮನದಿ ಯೋಜಿಸಿರಳೋ ಕನಕ ಗರ್ಭನದ ಭವನು ಗೈವೆಯನು ತಲೆ ವನಗಾಗಿ ನಡೆದಂದು ಮನದಿ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಜಯ ನಮೋ ಸರ್ವೇಶ್ವರ. ರಕ್ಷಿಸು ತಂದೆ, ಪರಿಪಾಲಿಸು. ಪಾವನವಾಗಿರುವಂತಹ ಗರ್ಭಾವತಿಯಲ್ಲಿ ಜೀವವನ್ನು ಕಲಿಯಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷಗಳು ಬೇಕಂತೆ. ಅಂತಹ ಪುಣ್ಯವನ್ನು ಸಂಪಾದಿಸಿಕೊಂಡು ಈ ಪ್ರಪಂಚದ ಬೆಳಕನ್ನು ಕಂಡವಳು ನಾನು. ಕಶ್ಯಪ ಬ್ರಹ್ಮ ಹಾಗೂ ಅಸುರ ಕುಲಕ್ಕೆ ಮಾತೆಯೆಂದೆನಿಸಿಕೊಂಡಿರುವಂತಹ ದ್ವಿತೀಯ ದೇವಿಯವರ ಮಗಳು ಮಾಲಿನಿ ನಾನು. ಒಂದು ಕಾನನವನ್ನು ಸೇರಿದ್ದೇನೆ. ನಾನು ಈ ಕಾನನವನ್ನು ಸೇರುವರೆ ಬಲವಾದ ಒಂದು ಕಾರಣ ಉಂಟು. ಕೆಲ ದಿನಗಳಿಂದ ತಾಯಿಯನ್ನು ಚೆನ್ನಾಗಿ ಗಮನಿಸಿದೆ. ಸಂತೋಷದಿಂದಿಲ್ಲವರು ಕಣ್ಣೀರಿಡುತ್ತಾರೆ. ಅಮ್ಮನಲ್ಲಿ ಹೋಗಿ ಕೇಳಿಕೊಂಡೆ, ಯಾಕಮ್ಮ ಕಣ್ಣೀರು ಎನ್ನುವ ಹಾಗೆ ಜನನಿ ಆಡಿದಂತಹ ಮಾತು ಸುರರಿಂದಲಾಗಿ ನಮ್ಮದಾಗಿರುವಂತಹ ಸುರುಕುಲವೆಲ್ಲವೂ ನಾಶವಾಗಿ ಹೋಯಿತಂತೆ. ಕುಲವನ್ನು ಉದ್ಧರಿಸಬೇಕಾದವಳು ನೀನು ಮಗಳೇ ಅಂತ ಹರಿಕ್ಷಣ ಆಲೋಚನೆಯನ್ನು ಮಾಡಿದೆ. ಹೆಣ್ಣಾಗಿರುವಂತಹ ನಾನು ತಾನೇ ಏನು ಮಾಡುವುದಕ್ಕೆ ಸಾಧ್ಯ? ಅಮ್ಮನಲ್ಲಿ ಕೇಳಿಕೊಂಡಾಗ ಉಪಾಯದ ಮಾರ್ಗವೊಂದನ್ನು ಸೂಚಿಸಿಕೊಟ್ಟಿದ್ದಾರೆ. ಹೆಣ್ಣೆಂದು ಬೇಸರಿಸಬೇಡ ಮಗಳೇ, ಕುಲೋತ್ತ ಉದ್ಧಾರಕ್ಕಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡು ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸು. ಒಲಿದಂತಹ ಬ್ರಹ್ಮದೇವನಲ್ಲಿ ಶೂರನೂ ಧೀರನು ತ್ರಿಜಗವನ್ನು ಗೆದ್ದಾಡುವಂತಹ ಯೋಗ್ಯ ಮಗ ಹುಟ್ಟುವಂತೆ ವರವನ್ನು ಕೇಳು ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಹೊರಟೆ. ಒಂದು ಸೇರಿದ್ದು ಕಾಣದು ಕಾಂತಾರ. ನೋಡಿದಿರಾ, ಪ್ರಶಾಂತವಾಗಿರುವಂತಹ ವಾತಾವರಣವಿದು. ಇಲ್ಲಿ ನಾನಿದ್ದು ತಪಸ್ಸನ್ನಾಚರಿಸಿದೆಂದಾದರೆ ವಿಧಿ ಒಲಿಯದೇ ಒಲಿತಾನೆ. ಕಾಣುವಂತಹ ಸರಸಿಯಲ್ಲಿ ಮಿಂದಿದ್ದು ಸುಚೀರ್ಭೂತಲಾಗಿದ್ದೇನೆ. ಆದರೆ ಒಂದಷ್ಟು ಆಲೋಚನೆಯನ್ನು ಮಾಡುವುದು ಬೇಡವೇ? ಯಾಕೆ ನಾನೀಗ ಕಾಣುವುದಕ್ಕೆ ಹೇಗಿದ್ದೇನೆ? ಯೌವನದಿಂದ ನಾನು ಸಲಶೋಭಿಸುವೆ. ಅದರಿಂದ ಯೌವನದಿಂದ ಹೌದಲ್ಲವೇ? ಚಿಲುವಿಗೆ ಯೌವನ
ತಿಳಿಸುವ ಮೊದಲು ಸರಿಯಾದ ಒಮ್ಮೆ ನನ್ನ ಆಲೋಚನೆಯನ್ನು ಮಾಡಿಕೊಳ್ಳಬೇಕು. ಯಾಕೆ ಪ್ರಾಯಪ್ರಬುದ್ಧಳಾಗಿ ಬೆಳೆದು ನಿಂತ ಹೆಣ್ಣು ನಾನು ಯೌವನವತಿಯಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾನನವನ್ನು ಸೇರಿದ್ದೇನೆ ಎನ್ನುವಂತಹ ವಿಚಾರ ಎಲ್ಲಾದರೂ ಇಳೆಯವರಿಗೆ ತಿಳಿತು ಅಂತಾದರೆ ಕಾಮುಕರು ಅಂತ ಹೇಳುತ್ತಾರೆ. ಇಳೆಯಲ್ಲಿರುವವರು ಎಲ್ಲರೂ ಅಂತಲ್ಲ, ಕೆಲ ಕಾಮುಕರ ಕಣ್ಣಿಗೆ ನಾನು ವಿದ್ಯೆ ಎಂದಾದರೆ ಖಂಡಿತ ನನ್ನ ತಂದೆ ತರುತ್ತಾರೆ. ಕೇವಲ ಇಳೆಯಲ್ಲಿರುವ ಬಗ್ಗೆ ಮಾತ್ರ ನಾನು ಆಲೋಚನೆ ಮಾಡಬೇಕಾದ್ದೇ ಇದ್ದಾರಲ್ಲ ಬದ್ಧ ವೈರಿಗಳು, ಆ ದೇವತೆಗಳು, ಅವರಿಗೆ ನಾನು ಇಲ್ಲಿರುವಂತಹ ವಿಚಾರ ತಿಳಿದರೆ ಒಂದಲ್ಲ ಒಂದು ರೀತಿಯಲ್ಲಿ ತಪಸ್ಸಿಗೆ ತಂದೆ ತರುತ್ತಾರೆ. ಹಾಗಿದ್ರೆ ಏನು ಮಾಡೋಣ? ತಪಸ್ಸು ನಿರ್ವಿಘ್ನವಾಗಿ ನಡೆಯಬೇಕು. ಆಲೋಚನೆ ಮಾಡಬೇಕೇ? ಖಂಡಿತ ಇಲ್ಲ. ಇಲ್ಲಿ ಆಲೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಯಾಕೆ? ಅಸುರ ಕುಲದಲ್ಲಿ ಹುಟ್ಟಿಕೊಂಡವಳು ನಾನು. ಯಾವುದೇ ಕಾಲಕ್ಕೆ ಯಾವುದೇ ರೂಪವನ್ನು ತಲಬಹುದಂತಹ ಮಾಯಾವಿದ್ಯೆಯನ್ನು ಬಲ್ಲವರು. ನಾನೊಂದು ಹೊಸ ರೂಪವನ್ನು ತಳೆಯಬೇಕು. ಯಾವುದು ಎನ್ನುವ ಹಾಗೆ ನೋಡಿದಿರಾ? ಮನದಲ್ಲಿ ಆಲೋಚನೆ ಮಾಡಿದಷ್ಟೇ ಕಾಣುತ್ತಾ ಇದೆಯಲ್ಲ ಮಹಿಷಿಗಳ ಹಿಂಡೊಂದು. ಸರಿ, ಅವರಂತಹ ಉಪದ್ರಕ್ಕೆ ಯಾರೂ ಹೋಗುವುದಿಲ್ಲ ಎಂದಾದ ಮೇಲೆ ನಾನು ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸಿದರೆ ನನ್ನ ತಪಸ್ಸಿಗೆ ಎಂದೂ ಭಂಗ ಬರುವುದಕ್ಕಿಲ್ಲ. ನಿಜ ರೂಪವನ್ನು ಮರೆಗೊಳಿಸುತ್ತೇನೆ. ಕಣ್ಣಿಗೆ ಕಾಣುವಂತಹ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುವೆ. ತಪಸ್ಸಿನ ಉದ್ದೇಶವೇನು? ಮೂರು ಲೋಕವನ್ನೇ ಹದಗೆಡಿಸುವಂತಹ ಸುತನನ್ನು ಪಡೆಯುವುದು. ಇದು ಹೇಗಾಯ್ತು ಗೊತ್ತೇ?
ಉತ್ತಮ ತಪೋಭುಯನ್ನರ ಸುತ್ತ ಮುಂದುವರಿತು. ಎಂದು ಕನಕರ ತಪವು ಮಣಿನಿ ಬಳ್ಳರಿಗೆದಿದ್ದವೋ ಸಾನುರಗದಿ ಬೇಡು ಮನವೀರವು ನಡಿಬಿರೈ ತಂದ ಕಮಲ ಜನು. ಮಗಳೇ ಮಾಲಿನಿ, ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಒಲಿದ ಮುಂದೆಯ ತಂದೆ ಕರುಣ ಸಾಗರ ದೇವ ನೀನಲ್ಲದೆ ಪರಮೇಷ್ಠಿ ಕೀಳಯ್ಯಗ ಹರುಷದಿಂದಲೇ ಮನದಿರವಾ ದುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾ ಕರುಣ ಸಾಗರ ದೇವಾ. ಮಗಳೇ, ಪದದ್ವಯಗಳಿಗೆ ಮಾಲಿನಿಯ ಅಭಿವಾದನಗಳು. ಶುಭಮಸ್ತು. ತಂದೆ, ಅದೆಷ್ಟು ಸಮಯಗಳಿಂದ ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿದವಳು ನಾನು. ಹೌದಮ್ಮ. ಒಲಿದು ಬಂದೆಯಾ ತಂದೆ? ನಿಜ. ಧನ್ಯೋಸ್ಮಿ ದೇವ. ಓ ಕರುಣಾಸಾಗರ ದೇವನೇ, ಏನು ನಿನ್ನನ್ನು ತಪಸ್ಸಿನ ಮೂಲಕ ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೊಂದು ಕಾರಣ. ಯಾವುದದು? ನನ್ನ ಮನದಾಸೆಯನ್ನು ಪ್ರೀತಿಯಿಂದ ಆಲಿಸಿ ನೆರವೇರಿಸಿಕೊಡುವೆಯಾ ದೇವ? ಕೇಳೋಣ ಕೇಳೋಣ. ಮನದ ಹೆಬ್ಬಯಕ್ಕೆ ಶೂರನೂ ಧೀರನು ತ್ರಿಜಗವನ್ನ ಗೆದ್ದಾಳುವಂತಹ ಯೋಗ್ಯ ಕಂದನನ್ನು ದರದಲ್ಲಿ ಜನಿಸುವಂತೆ ಅನುಗ್ರಹಿಸು ತಂದೆ. ಮಗಳೇ, ಓ ಕುಲೋನ್ನತಿಯನ್ನೇ ಆಶಿಸಿ ಕುವರನನ್ನು ಪಡೆಯುವಂತಹ ಪ್ರಯತ್ನ. ಹೌದು. ಸದ್ಯೋ ಭವಿಷ್ಯದಲ್ಲಿ ನೀನು ಯಾಚಿಸಿದಂತಹ ಕುಮಾರಕನು ನಿನಗೆ ಹುಟ್ಟಿಕೊಳ್ಳುತ್ತಾನೆ. ಆದರೆ ಅವನು ಮಹಿಷರೂಪಿಯಾಗಿರುತ್ತಾನೆ. ತಂದೆ, ಯಜ್ಞಗುಂಡಾದನ ಮೊಲೆ ಉಣಿಸುವಂತೋ ಯಜ್ಞಗುಂಡಾದನ ಮೊಲೆ ಉಣಿಸುವಂತೋ ಮುತ್ತಿಡು ತಲಿ ಪ್ರೇಮದಿಂದ ಹೊತ್ತಿ ಗುಣಿಸಿ ಜೋಗುಳವ ಪಾಡಿ ತೂಗುವ ವೃತ್ತಿಯು ಜನಗಿಲ್ಲದಾಗಿ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವಾ. ಮಗಳೇ, ಬುಡಮುರಿದ ಧ್ರುವದಂತೆ ಪಾದತಳದಲ್ಲಿ ಬಿದ್ದೆ ತಂದೆ. ಯಾಕೆ ಹೀಗೆ? ಕಣ್ಣೀರಿಂದಲೇ ನಿನ್ನ ಪಾದವನ್ನು ತೊಳೆಯುತ್ತಾ ಇದ್ದೇನೆ ದೇವ. ನೋಡಿದೆ, ಈ ಮಗಳ ಮನಸ್ಸನ್ನು ಏನೆನ್ನುವುದು ಅರಿಯದೇ ಹೋದೆಯ? ಏನಾಯ್ತು? ತೈಲಧಾರಿಯಂತೆ ಅವಿಚ್ಛಿನ್ನ ಭಕ್ತಿಯಿಂದಲೇ ನಿನ್ನಲ್ಲೇ ಮನಸ್ಸಲ್ಲಿರಿಸಿಕೊಂಡು ಧ್ಯಾನಿಸಿ ಒಲಿಸಿಕೊಂಡು ಪ್ರತ್ಯಕ್ಷೀಕರಿಸಿಕೊಂಡ್ರೆ ದೇವಾ, ಏನು ತಂದೆ ಇದು? ಏನಮ್ಮ? ನನ್ನುದರದಲ್ಲಿ ಮಹಿಷ ಹುಟ್ಟುತ್ತಾನೆ. ಹೌದು. ಹಾಗಿದ್ರೆ ನಾನು ಕಂಡಿಕೊಂಡ ಕನಸುಗಳೆಲ್ಲ ನನಸಾಗುವುದಕ್ಕಿಂತ ಮೊದಲೇ ನಿನ್ನ ಈ ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ ತಂದೆ ನನಗೆ. ಕಾರಣ? ಹುಟ್ಟಿದ ಮಗು ಕೋಣ ಅಂತಾದ್ರೆ ಆ ಮಗುವಿಗೆ ಹಾಲು ಉಣಿಸುವುದಾದರೂ ಹೇಗೆ? ಹೊತ್ತು ಹೊತ್ತಿಗೆ ತುತ್ತನ್ನಿಟ್ಟು ಮುತ್ತನ್ನಿಟ್ಟು ಜೋಗುಳವನ್ನು ಹಾಡಿ ತೂಗುವಂತಹ ಸೌಭಾಗ್ಯ ನನಗೆ ಇಲ್ಲವೇ ತಂದೆ? ನಾನೇನು ಅಪರಾಧ ಮಾಡಿ? ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಕಾರಣ ಉಂಟು. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳಮೈ ಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆಯೇ ದುರಪರಾಕ್ರಮಿಯನಿಸಿಯೇ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ. ಆ
ಯಾಕೆಂದರೆ ಹಾ, ಮಹಿಷಿ ರೂಪವನ್ನಂತೂ ನೀನು ತಪಸ್ಸಿಗೆ ತೊಡಗಿದ್ದ. ಹೌದು. ನಿನ್ನೀ ಪರಿಕ್ರಮದಿಂದಾಗಿ ಹಾ, ಸುಪಾರ್ಶ್ವಕ ಎನ್ನತಕ್ಕಂತಹ ಮುನಿವರನಿಗೆ ಹಾ, ಕ್ರೋಧ ಉಂಟಾಯಿತು. ಹಾ, ತಾನು ಆರಾಧಿಸುವ ದೇವತೆಗಳ ವಿನಾಶವನ್ನೇ ಬಯಸಿ ಈಕೆ ಈ ರೀತಿ ಮುಂದುವರಿಯುತ್ತಿದ್ದಾಳಲ್ಲ. ಆದ್ದರಿಂದ ಯಾವ ರೂಪವನ್ನ ಅಂತಕೊಂಡು ತಪಸ್ಸಿಗೆ ತೊಡಗಿದಳೋ ಅದೇ ರೂಪಿನವನ ಒಳಗೆ ಮಗಳಾಗಲಿ ಎನ್ನುವಂತ ಶಾಪವನ್ನು ಕೊಟ್ಟಿದ್ದಾಳೆ. ಮುನಿ ಶಾಪವೇ? ಹೌದು ಹೌದು. ತಂದೆ, ಓ. ಪರಿಮಾರ್ಜನೆಯ ದಾರಿ ತೋರು ದೇವ ನನಗೆ. ಇಲ್ಲವಲ್ಲ, ಅಂದ್ರೆ ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಇಲ್ಲವಾಗಲಿ ಎನ್ನುವಂತೆ ಅನುವಚನವನ್ನು ಜೋಡಿಸಿದ್ದಾನೆ. ನನ್ನ ಬದುಕು ಹಾಗಾಗಿ ಆಗುವುದು ಆಗಿಯೇ ಆಗುತ್ತದೆ ಎಂದಾದರೆ ಅದನ್ನು ವಿರೋಧಿಸುವುದಕ್ಕೆ ಸಾಧ್ಯವಿಲ್ಲವೆಂದು ತಿಳಿದಿದ್ದರು ಮತ್ತೆ ಯಾಕೆ ಅದೇ ಕುರಿತಾಗಿ ನೀನು ಚಿಂತನೆ ಮಾಡುವುದು? ಬರುಕವಲ್ಲದೆ ಮತ್ತೇನು ದೇವ? ಸ್ವಲ್ಪ ಯೋಚಿಸಿ ನೋಡು. ನೋಡಿದೀಯ ಅತ್ತ? ಏನು? ಎಲ್ಲರೂ ಆಡಿಕೊಳ್ಳುತ್ತಾರೆ ಕೋಣನ ತಾಯಿ ಎನ್ನುವ ಹಾಗೆ ನಾಳಿತ್ತು. ಲೋಕದ ಬಾಯಿಯನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ ಮಗ. ಆಗುವುದೇ ಇಲ್ಲ. ಆದರೂ ಅದರಲ್ಲಿರ್ತಕ್ಕಂತಹ ಒಳಿತಿನಿಂದ ನಾವು ಸಮಾಧಾನವನ್ನು ಹೊಂದಬೇಕು. ನಿನ್ನ ವಂಶೀಯರು ಈ ಪೂರ್ವದಲ್ಲಿ ಅನೇಕರು ಹುಟ್ಟಿದ್ದಾರಲ್ಲ, ಸ್ಫುರದ್ರೂಪಿಗಳಲ್ಲ, ಆದರೂ ತಮ್ಮದಾದಂತಹ ಕ್ರತುಶಕ್ತಿಯಿಂದ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡ ಇತಿಹಾಸ ಉಂಟು. ಎಂದಾದ ಮೇಲೆ ನಿನ್ನ ಮಗನು ಹಿಂದುಳಿಯುತ್ತಾನೆ ಎಂದು ತಿಳಿಯದಿರು. ಕೋಣನಾಗಿದ್ದರೇನಂತೆ, ಸರಿ ಜಾಣನಾಗುತ್ತಾ ಸರಿ ದೇವ. ಭುಜಬಲ ಪರಾಕ್ರಮದಿಂದ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ಗೆದ್ದಾಳುವಂತಹ ವೀರಮಲ್ಲನಾಗುತ್ತಾನೆ. ಹೌದೇ ಇದು? ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯವಲ್ಲ. ಹೆಮ್ಮೆ ನನಗೆ. ಇದು ಕೇವಲ ನಿನ್ನನ್ನು ಸಮಾಧಾನಿಸುವುದಕ್ಕಾಗಿ ಆಡುವ ಮಾತಲ್ಲ, ವಿಧಿವಚನ. ಸರಿ. ನಂಬಿಕೋ ಶುಭ. ಹೋಗಿ ಬರ್ತೇನೆ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ನನಗರು ಶವನಿ ತಾಳಿಯೇ ಕ್ಷಣದೊಂದು ನಿಜ ರೂಪವನ್ನು ತಡೆಯುತ್ತಲೇ ಮನೆಗೈದಿ ಜನನಿಯನೇ ಮಗಾಗಿ ತೆರಳಿರುವಳಿಯವರಿಗೆ ಬಂದುದಿಲ್ಲವು ಯಾತಗೆಂಬುದ ನಾನರಿಯೆ ಎಂದಿಗೈದಗಳೆಂದು ದಿತಿ ದೇವಿ ಮನದಿ ಯೋಜನೆಯ ತಾಳ್ತಿರನು ನಂದನೆಯು ತಪಗಾಗಿ ತೆರಳಿರುವಳಿಯವರೆಗೆ ಸುರಕುಲ ಸಾಮ್ರಾಜ್ಞಿಯಾಗಿ ಬೆರೆಯುತ್ತಾ ಇದ್ದೇನೆ. ಆ ವಿಚಾರವಾಗಿ ಸಂತೋಷವಾಗುವುದಿದ್ರು ಹಿಂದಿನ ಘಟನೆಗಳನ್ನು ನೆನಪಿಸುವಾಗ ಮನಸ್ಸಿಗೆ ದುಃಖವಾಗ್ತಾ ಇದೆ. ಅಂದ್ರೆ ನಾನು ಪಡೆದಂತ ಗಂಡು ಮಕ್ಕಳನ್ನೆಲ್ಲ ಕಳೆದುಕೊಂಡನಲ್ಲ ಎನ್ನುವಂತ ಚಿಂತೆ ಒಂದು ಕಡೆಯಲ್ಲಿ. ಆದ್ರೆ ಒಂದು ಸಮಾಧಾನವಿದೆ. ಯಾಕೆ ಗೊತ್ತೇ? ಮಗಳ ಅಂತ ಮಾಲಿನ್ಯವನ್ನು ತಮಸಿಗಾಗಿ ಕಳುಹಿಸಿಕೊಟ್ಟಿದ್ದೇನೆ. 3 ಲೋಕವನ್ನು ಗೆದ್ದಾಳುವಂತ ಒಬ್ಬ ವೀರಪುತ್ರನಿಗೆ ನೀನು ತಾಯಿಯಾಗಬೇಕು. ಅಂತಹ ವರವನ್ನು ಬ್ರಹ್ಮದೇವರಿಂದ ಪಡೆಯಬೇಕು. ಆ ಮುಖೇನ ಆ ದೇವತೆಗೆ ಸರಿಯಾದ ಪ್ರತೀಕಾರ ಮಾಡಬೇಕೆನ್ನುವುದಾಗಿ. ಆದರೆ ಮಗಳು ಬಂದು ಹೇಳಿದಂತ ವಿಚಾರವೇನು ಗೊತ್ತೇ? ನನ್ನ ಉದರದಲ್ಲಿ ಕೋಣ ಜನಿಸ್ತಾನೆ ಎನ್ನುವುದಾಗಿ. ಕೋಣ ಜನಿಸಿದ್ರೆ ಮುಂದೆ ನಮ್ಮ ಕುಲವು ಬೆಳಗುವುದಾದ್ರೂ ಹೇಗೆ? ಹೀಗೆ ಚಿಂತಿಸಿದಾಗ ಇದಕ್ಕೆಲ್ಲ ಕಾರಣ ಸ್ಪರ್ಶಿಕ ಮುನಿಯ ಶಾಪವಂತೆ. ಉಳಿದಂತ ಬ್ರಹ್ಮದೇವರೇ ಒಂದು ಸಮಾಧಾನವನ್ನು ಹೇಳಿದ್ದಾರಂತ ಹೊತ್ತಿಗೆ ರೂಪದಲ್ಲಿ ಕೋಡನಾದ್ರೂ ಆತ ಜಾಣನಾಗ್ತಾನೆ, ಅಸುರ ಕುಲ ದೀಪಕನಾಗಿ ಮೆರೆಯುತ್ತಾನೆ ಎನ್ನುವುದಾಗಿ ಇದನ್ನು ಕೇಳಿದಾಗ ಸಂತೋಷವಾಯಿತು. ಸರಿ, ಇನ್ನುಳಿಯುವುದು ನನ್ನ ಮಗಳ ವಿವಾಹದ ಬಗ್ಗೆ ಚಿಂತನೆ ಮಾಡುವುದು. ಯಾಕೆಂದ್ರೆ ಪ್ರಾಯ ಪ್ರಪಂಚಾಂತ ನನ್ನ ಮಗಳಿಗೆ ಓರ್ವ ಸುಂದರವರನ್ನು ಹುಡುಕಿ ವಿವಾಹ ಮಾಡಿಕೊಡ್ಬೇಕಾದ್ದು ಮಾತೆ ಅಂತ ನನ್ನ ಹೊಣೆಯಲ್ವೇ. ಆ ಬಗ್ಗೆ ಯೋಚಿಸಿದಾಗ ಈ ಧರೆಯಲ್ಲಿ ಎಲ್ಲವೂ ನನ್ನ ಮಗಳಿಗೆ ತಕ್ಕುದ ಅಂತ ವರ ಸಿಗಲಿಲ್ಲ. ಕೊನೆಗೆ ಪಾತಾಳಲ್ಲಿ ಮಧುವನದ ಅಧಿಕಾರಿಯಾಗಿ ಬೆರೆಯುತ್ತಾ ಇದ್ದಾನಂತೆ ವಿದ್ಯುನ್ಮಾಲಿ ಎನ್ನುವ ಸಕಲ ಗುಣ ಸಂಪನ್ನನಂತೆ. ಆತನೇ ನನ್ನ ಮಗಳಿಗೆ ತಕ್ಕುದ ಅಂತ ವರ ಎಂಬುದಾಗಿ ನಿರ್ಧಾರವನ್ನು ಮಾಡುವುದು ಮಾತ್ರವಲ್ಲ, ಓಲೆಯೊಂದನ್ನು ಬರೆದು ಶೀಘ್ರವಾಗಿ ಚಾರಕರ ಮಕ್ಕಳನ್ನು ಕಳುಹಿಸಿಕೊಡು.
ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ. ಶಂಕರ ರಕ್ಷಿಸು. ಎಂದಿನಂತೆ ಇಂದು ಕೂಡ ಕಾಲಕೆಯ ಕುಲದೀಪಕನಾಗಿ ಪಾತಾಳದ ಮಧುವನದ ಸಿಂಹವಿಷ್ಟರಾವಣಿ ಏರಿದ್ದೇನೆ. ಆವಾಗಲೆಲ್ಲರೂ ಜಯಘೋಷ ಮಾಡುತ್ತಾ ಇದ್ದಾರೆ. ವಿದ್ಯುನ್ಮಾಲಿ ಮಹಾಪ್ರಭುಗಳಿಗೆ ಜಯವಾಗಲಿ. ಇದಕ್ಕೆ ಬಲವಾದ ಕಾರಣ ಉಂಟು. ಹಿಂದೊಮ್ಮೆ ಸ್ವರ್ಗಲೋಕವನ್ನು ಏರಿದರೂ ಕೂಡ ಅಂದು ಸೋತ ಪಲಾಯನವನ್ನು ಗೈದೆ. ಯಾಕೆ? ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡದ್ದು ಹೌದಾದರೆ 1000 ವರ್ಷ ಆಯುಷ್ಯ. ಮಾತ್ರವಲ್ಲ, ಯಾವತ್ತು ಸೋಲನ್ನು ಸೋಲಾಗಿ ಸ್ವೀಕರಿಸಿದವರು ನಾವಲ್ಲ. ಸೋಲೇ ಗೆಲುವಿನ ಮೂಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಬೇಕು ಉದ್ದೇಶದಿಂದಲೇ ಪಾತಾಳವನ್ನು ಸೇರಿಕೊಂಡೆ. ವಿದ್ಯುನ್ಮಾಲಿ ಎನ್ನುವುದು ಹೆಸರನ್ನು ಬೆರೆಯುವುದು ಮಾತ್ರವಲ್ಲ, ಛಲದಿಂದಲೇ ಅಸುರ ಕುಲದ ಫಲವನ್ನು ಕಟ್ಟಿದೆ. ಇನ್ನೇನು ಸ್ವರ್ಗವನ್ನು ಏರಬೇಕು ಎನ್ನುವಾಗ ನಮ್ಮ ಗುರುಗಳ ಸಲಹೆ ಆಗಿದೆ, ಮೊದಲು ದೈವ ಬಲವನ್ನು ಸಂಪಾದಿಸು. ಆದುದರಿಂದಲೇ ಕಾನನವನ್ನು ಸೇರಿಕೊಂಡೆ. ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿದ್ದೇನೆ. ಬೇಕು ಬೇಕಾದ ವರಗಳನ್ನೆಲ್ಲ ಪಡೆದುಕೊಂಡಾದ ಬಳಿಕ ಮರಣವಿಲ್ಲದ ವರವನ್ನು ಕೊಡು ತಂದೆ. ತಥಾಸ್ತು ಎಂದಿದ್ದಾರೆ. ಆದರೆ ಈ ಅಕ್ಷರ ಬಗ್ಗೆ ಎಚ್ಚರ. 3 ಮೂರ್ತಿಗಳ ಲೆಕ್ಕಕ್ಕಿಲ್ಲವೆಂದಾದ ಮೇಲೆ ಇವ ಒಬ್ಬ ಎಷ್ಟರವ. ಅಲ್ಲಿಂದ ಬಂದು ಪೀಠವನ್ನೇರಿದಾಗ ಮದುವೆ ಆಗಬೇಕೆಂದು ನನ್ನ ಮನದ ಇಚ್ಛೆ ಈ ಸಂದರ್ಭದಲ್ಲಿ ಒದಗಿದಲ್ಲ. ಒದಗಿದೆ ನನಗೆ ಶುಭ ಕಾಲ. ಅದು ಯಾವ ರೀತಿಯಲ್ಲಿ? ಶೋಣಿತಗಳು ದಿತಿದೇವಿ ಎನ್ನುವರು ದೂತನ ಮುಖೇನವಾಗಿ ಓಲೆಂದನ್ನು ಬರೆದು ಕಳುಹಿಸಿದವರಿದ್ದಾರೆ. ಅವರಿಗೊಬ್ಬಳಕ್ಕೆ ಮಗಳಂತೆ ಮಾಲಿನಿ, ಅವಳಿಗೆ ಸೂಕ್ತವರ ನಾನೇ. ಮನಸ್ಸಿದ್ದಲ್ಲಿ ತಿಪ್ಪಣಿಗೆ ರಣಗೂಡಿಕೊಂಡು ಬರಬೇಕು ಎನ್ನುವುದಾಗಿ ಓಲೆ ಹೋಗ್ತಾನೆ. ಆದ್ದರಿಂದಲೇ ನಮ್ಮವರಿಗೆಲ್ಲ ಸಮಯಕ್ಕೆ ಸರಿಯಾಗಿ ಬರಬೇಕೆಂದು ಕರೆಯನ್ನು ಕಳುಹಿಸಿದವ ನಾನಿದ್ದೇನೆ. ಇಷ್ಟು ಹೊತ್ತಿಗಾಗಲೇ ಬರಬೇಕಿತ್ತಲ್ಲ. ಎಲ್ಲಿದ್ದಾರೆ? ಎಲ್ಲರಿಗೂ ಪ್ರತಿ ನಮಸ್ಕಾರ. ಎದ್ದೇಳಿ. ವಿಚಾರ ಗೊತ್ತಾಯ್ತಾ? ಎಂತದು? ಮದುವೆ ಅಂತೆ. ಯಾರಿಗೆ? ನನಗೆ. ಮತ್ತೆ ನಿನಗೆ ಮದುವೆ ಮಾಡೋಕೆ ಬರೋದಕ್ಕೆ ಹೇಳಿದ್ದಲ್ಲ, ಮತ್ತೆ ನನಗೆ ಮದುವೆ. ನಿಮಗೆ? ಹೌದು. ಜೊತೆಗೆ ಪುರೋಹಿತರನ್ನು ಕರೆದುಕೊಂಡು ಬರಬೇಕೆಂದು ಹೇಳಿದ್ದೇನೆ. ಹೌದು. ಎಲ್ಲಿದ್ದಾರೆ? ನಮಗಿಂತ ಮೊದಲೇ ಬಂದಿದ್ದಾರೆ. ಮೊದಲು ಬಂದವರು ಎಲ್ಲಿದ್ದಾರೆ ಅಂತ ಹೇಳಿದ್ದು. ಮುಸುಡಿಗೆ ಕೊಡ್ತೇನೆ. ಹಾಗಾಗಿ ಹೋಗು. ಮಾರಿ ಸಂತಾನ ನಿನ್ನ ಪಿರಿ ಪಿರಿ ಮುಗಿಲಿಕ್ಕೆ ಇಲ್ಲ. ಇವರಿಗೆ ಕೊಟ್ಟದ್ದು ಹೆಚ್ಚಾಗಿದೆ ಈ ಸಲ. ಮತ್ತೆ ಭಾಷೆ ಕೆಟ್ಟದ್ದು. ಯಾರಿಗೆ ಬೈಯುವುದು? ಯಾರಿಗೆ ಬೈಯುವುದು? ಸಿಟ್ಟು ಬರೋದು ನಿಮ್ಮನ್ನೆಲ್ಲ ಬೈದದ್ದು. ಮತ್ತೆ ಯಾರನ್ನು? ನನ್ನ ಹೆಂಡತಿಯನ್ನು ಬೈದುಕೊಂಡು ಬಂದೆ. ನಿಮ್ಮ ಹೆಂಡತಿಯನ್ನು ಬೈಯುವುದಕ್ಕೆ ಸ್ಥಳ ಸಿಕ್ಕಿದಿಲ್ಲ ನಿಮಗೆ? ಮನೆಯಲ್ಲಿ ಬೈದ್ರೆ ತಿರುಗಿ ಬೈತಾರೆ, ಅದಕ್ಕೆ ಬೀದಿಯಲ್ಲಿ ಬೈಯೋದು. ಹಾಗ ನೀವು ಅಮ್ಮನವರ ಗಂಟಲ? ಹಾಗಲ್ಲಯ್ಯ. ಇನ್ನೇನು ಹಾಗೆ? ಅಂದ್ರೆ ಹಾಗೆ ಹೌದಾ? ಎರಡು ಕಡೆ ಏರ್ಬಾರ್ದು. ಒಂದು ಕಡೆ ಏರಿತೋ ಮತ್ತೆ ನೋಡಿ ತಗ್ಗಬೇಕು. ಆದರ್ಶ ದಂಪತಿಗಳೆಂದರೆ ನೀವು ಎಲ್ರಿಗೂ ಬೇಕಾಗ್ತದೆ. ಸರಿ. ನಾಳೆ ನಿಮಗೂ ಆಗ್ಲಿ, ಆವಾಗ ಗೊತ್ತಾಗ್ತದೆ. ಅದಕ್ಕಾಗಿ ಬರ್ಲಿಕ್ಕೆ ಹೇಳಿ. ಹಾಗಿರ್ಲಿ. ಮದುವೆ ಅಲ್ವಾ? ಹೌದು. ಅವಲ್ಲಿ ಯಾವುದು? ಎಲ್ಲಿ? ಶೋಣಿತಾಪುರದ. ಬನ್ನಿ. ಹೋಗಿ ನಿಮ್ಮ ಒಂದು ಭಾವಚಿತ್ರ ತೆಗೆಸುವ
ಹುಚ್ಚಿನಲ್ಲಿ ಉಂಟಲ್ಲ, ಇರ್ಲಪ್ಪ. ನನ್ನ ಮರ್ಯಾದೆ ತೆಗಿತೀರಿ ನೀವು. ಅಲ್ಲ ಬೇಕು ಬೇಕು ಅಂತ ಆಗುವಾಗ ಹೋಗುದೇ, ಒಟ್ಟು ಹೋಗುವುದೇ. ಮತ್ತೆ ದಾರಿ ಉಂಟಲ್ಲ. ನಾವೆಷ್ಟಾರು ದಿಬ್ಬಣಿಗರಲ್ವ? ಪುಣ್ಯಕ್ಕೆ ಅವರು ಅರ್ಥ ಇದ್ದ ಕಾರಣ ಅರಮನೆಯ ಅಂಗಳದವರೆಗೆ ಬಂದು ನಿಂತಿದ್ದೇವೆ, ಎದುರುಗಡೆ ಚಪ್ಪರದ ಮುಂದೆ ಬಂದು ನಿಂತಿದ್ದೇವೆ. ಹಾ. ಒಟ್ಟು ಹೋಗುವುದೇ. ಈಗ ನಾವು ಶೋಣಿತಾಪುರಕ್ಕೆ ಬಂದು ತಲುಪಿದ್ದೇವೆ. ಬಂದಾಯ್ತು. ಒಬ್ಬರು ಹೋಯ್ತಾರೆ. ಓ. ಒಮ್ಮೆ ಸಭೆಯನ್ನು ನೋಡಿ. ಮತ್ತೆ ಎಲ್ಲರೂ ನಮ್ಮವರೇ. ಓ ಎಲ್ಲ ರಕ್ಕ ಸರಿ. ಅಷ್ಟು ಹಗುರವಾಗಿ ಹೇಳಬೇಡಿ. ಅಲ್ಲ ಹಗುರ ಅಲ್ಲ, ನಮ್ಮ ಬೆಳಗಲ್ವಾ? ರಕ್ಷಕರು ಅಂತ ಆಗಿದ್ದವರು ಇರ್ಲಿ ಈಗ ರಕ್ಕಸರಂತ ಮಾಡಿದ ಅವರಲ್ಲ, ದೇವತೆಗಳ. ಈಗ ಹೌದಲ್ಲ. ಈಗ ಹೌದು. ಮತ್ತೆ ಹಾಗೆಂದುಕೊಂಡು ಸ್ವಾಮಿ ಓ ಇದೆ. ಎಂತದ್ದು ಸ್ವಾಗತಿಸಿದಕ್ಕೆ ಯಾರು ಎದ್ದು ಬರುವುದಿಲ್ಲ. ಆಗ ಓ ಅಲ್ಲಿ ಅಲ್ಲ ಇಲ್ಲ ಅದು ಅವರು ಕೈ ಬಾಯಿ ಪೆಟ್ಟಿಗಾಗಿ ಕೊಡ್ತಾ ಇದ್ದಾರೆ. ನಾವು ಪಾತಾಳದಿಂದ ಬರುವಾಗಲೇ ಹಾ. ಪೂರ್ಣ ಕುಂಭ ಸ್ವಾಗತ ನಮಗೆ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದವರು. ಹಾ. ಇಲ್ಲಿ ಬಂದ ಮೇಲೆ ಆದದ್ದೇನು? ಹಾ. ಅಪಮಾನ. ಬಿಡಬಾರ್ದು. ನೀವು ಅದರ ಅವಸರ ಮಾಡಬೇಡಿ. ಅದ್ಯಾಕೆ? ಹೋದಡ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ನಾವು ಹೇಳಿ ಮಾಡಿಸಿ ಕೊಡ್ಬೇಕು. ಇಲ್ಲಿ ಹೇಳಿ ಮಾಡಿಸುವುದಕ್ಕೆ ಯಾರಿದ್ದಾರೆ ಈಗ? ನಾನೇ ಇದ್ದೇನಲ್ಲ ಸುಧಾರಿಕೆಗೆ. ಹಾಗಾದ್ರೆ ಬೇಗ ಮಾಡಿ ನೋಡುವ. ನಮಗೆ ಇಲ್ಲಿಂದ ಹೋಗ್ಬೇಕಲ್ಲ, ಆದಷ್ಟು ಬೇಗ ಹೋಗ್ಬೇಕು. ಇಲ್ಲಿ ಅವಸರ ಮಾಡಬೇಡಿ. ಹಾ. ಯಾರಿದ್ದಾರಪ್ಪ? ಹೌದು. ಸ್ವಾಮಿ ವಂದನೆಗಳು. ಹಾಗೆ ಒಳ್ಳೆದಾಗ್ಲಿ. ಅಂದ ಹಾಗೆ ತಾವು ಯಾರು? ಇಲ್ಲಿಗೆ ಮಹಾರಾಣಿಯ ಹೆಸರು ಕೇಳಿದಿರಾ? ನಿತ್ಯದೇವಿ ನಾನೇ. ನೀವಾ? ಹಾ. ಓ ನಾನು ಪುರೋಹಿತ. ಹೌದಾ? ಹ ಅಸುರ ಪುರೋಹಿತ. ಹಾ, ಹಾ. ರಕ್ಕಸರಲ್ಲಿ ಒಬ್ಬ ಬೇಕು ಅಂತ ಹಾಗೆ ನಾನು ತಯಾರಾಗಿ ಬಂದದ್ದು. ಅಲ್ಲ, ಜಾತಿಯಲ್ಲೊಬ್ಬ ಪುರೋಹಿತ ಇದ್ರೆ ಒಳ್ಳೆದಳವೆ. ಹೌದು. ಎಂತದಮ್ಮ ದಿಪ್ಪಣೆ ಆವಾಗಲೇ ಬಂದಿದೆ ಪಾತಾಳದಿಂದ. ದ್ವಾರದಲ್ಲೆಲ್ಲ ಸಿದ್ಧತೆಗೆ ಕಾಯ್ತಾ ಇದ್ದಾರೆ ಸ್ವಾಮಿ. ಅವರ ಆ ಉಸ್ತುವಾರಿಯಲ್ಲೇ ಇದ್ದಾರೆ ನೋಡಿ. ಹೌದಾ? ಹೌದಲ್ಲ? ಯಾರು ಸಿಗ್ಲಿಲ್ವಾ? ಮಹಾರಾಣಿ ಇದ್ದಾರೆ ಸ್ವಾಗತಕ್ಕೆ. ನೋಡಿ ನೋಡಿ ಅಸಲ ಕುಲದ ರಾಜಮಾತೆ ದ್ವಿತೀಯ ಚರಣವಿಂದಕ್ಕೆ ನಮೋ ನಮಃ. ನಮೋಸ್ತು. ಭಾವಿ ಏನಾಗುವ ಮಗ ಬರ್ಬೇಕು. ಸದ್ಯಕ್ಕೆ ಬಾವಿ ಮತ್ತೆ ಹೇಗೆ? ಮೆತ್ತಗೆ ಮಹಾರಾಜರೇ. ಯಾಕೆ ಅದು? ಅದೆಲ್ಲ ಪುಡಿಯಾಗಿ ಹೋದ್ರೆ ಇದು ಕಷ್ಟ. ವಜ್ರಪೀಠ ಸ್ವಾಮಿ ಶೋಣಿತಾಪುರ. ಹೌದು, ಆಗದ ಕೊಂಡಿ ಸಿಕ್ಕಿಸಿದು ನೋಡುವಾಗಲೇ ಗೊತ್ತಾಗಿದ್ದು ಗಟ್ಟಿ ಉಂಟು ಅಂತ. ಅಡ್ಡಿಲ್ಲ ಹಾಗಾದ್ರೆ. ಸ್ವಾಮಿ ಯಾವತ್ತಾದ್ರೂ ಇದು ಗಟ್ಟಿ ಉಂಟಾ? ಹಾ. ಅದು ಏನಾಗುವುದಿಲ್ಲ. ಅಲ್ವೇ? ಅದು ಸರಿ ಇಲ್ಲದಿದ್ರೆ ಮಾತ್ರ ಎಷ್ಟು ಗಟ್ಟಿ ಇದ್ರು ಅದಷ್ಟೇ ಸಾಕು ಬಿಡಿ. ಅಮ್ಮ ಇವರಿಗೆ ಒಂದು ವ್ಯವಸ್ಥೆ ಮಾಡಿ. ರತ್ನಗಂಬಳಿ ಹಚ್ಚಿದೆ ಕಂಬಳಿ. ಎಂತ ಮಾಡುದು ನೀವು? ಕಂಬಳಿಯ ಕಂಬಳಿ ಹೊತ್ತು ಕೊಡುದಕ್ಕೆ, ಇದು ಆಸೀನರಾಗುದಕ್ಕೆ. ಒಳ್ಳೆ ಅಭ್ಯಾಸ. ಹೋದಲ್ಲಿ ವ್ಯವಸ್ಥೆ ಇಲ್ಲದ್ರೆ ಗುಡಿಸೋದು ಸಾರಿಸೋದು ಅದೆಲ್ಲ. ಕುಡಿಯುವುದಕ್ಕೆ ಬರುವಾಗಲೇ ತಂದಿದ್ದೇವೆ. ನಮ್ಮವರ ಒಂದು ವ್ಯವಸ್ಥೆ ನೋಡಿ. ಒಳ್ಳೆ ಹೌದು. ಮತ್ತೆ? ಹೋದಲ್ಲಿ ಬೇಕಾದ್ರೂ ಸಿಗದಿದ್ರೆ ಬರುವಾಗ ತಕೊಂಡು ಬರ್ದಲ್ವಾ? ಮೋದಿ ನನಗೂ ಹೇಳ್ಬೋದಿತ್ತಲ್ಲ. ನಿಮಗೆ ಸ್ವಲ್ಪ ಉಂಟಾ? ಅಂದ್ರೆ ಕೆಲವೆಲ್ಲ ವಾತಾವರಣಕ್ಕೆ ಹೊಂದಿಕೊಂಡು ಬಿಸಿ ಯೋಚಿಸಬೇಡಿ, ಸಿಗ್ತದೆ ಬೇಕಾದ್ರೆ. ಬಿಸಿ ಹೌದೌದು. ತಣ್ಣಗೆ ತಣ್ಣಗೆ ಎಲ್ಲ. ಅಲ್ವೇ? ಹೌದಾ? ಅಡ್ಡಿಲ್ಲ ಹಾಗಾದ್ರೆ. ಆದ್ರೆ ಒಂದು ನಮಗಾಗಿ ಮಾಡಿಟ್ಟಿದ್ದಾರಲ್ಲ, ಸ್ವಲ್ಪ ತಗೊಳ್ಬೇಕು. ಯಾಕೆ ಮಾತಾಡುದು? ಹೌದು. ಮುಹೂರ್ತ ಬಂತಲ್ಲ, ಆದಷ್ಟು ಬೇಗ ಮದುವೆ ಆಗ್ಬೇಕು. ತಪ್ಪಿಸ್ಲಿಕ್ಕಿಲ್ಲ. ಸರಿ. ಹಾ. ಹಾ. ಇಲ್ಲಿ ಕುಳಿತ್ರೆ ಆಗ್ತದ? ಅದಾಗುದಿಲ್ಲ. ಲಗ್ನ ಮಂಟಪಕ್ಕೆ ಬರ್ಬೇಡ್ವೆ? ಹೌದಲ್ವಾ? ಹ್ಞೂ, ಬನ್ನಿ. ಸರಿ. ಬೇಗ 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 ಬನ್ನಿ. ಬನ್ನಿ 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 ಬನ್ನಿ. ಹಾ, ಕೂತ್ಕೊಳ್ಳಿ ನೋಡ. ಹೋಗ್ತಾರೆ. ಇಲ್ಲಿ ಬನ್ನಿ. ಬನ್ನಿ ಅಯ್ಯ. ಲಗ್ನ ಮಂಟಪಕ್ಕೆ ಈಗ ನಾನು ಬಂದು ಎಂತದ್ದು ಮಾಡುದು? ಮದುವೆಗೆ ಬನ್ನಿ. ನಿಮ್ಮ ಹತ್ರ ಕ್ರಮ ಹುಡುಗಿಯನ್ನು ನೋಡಿದ್ದೇವ ಮೊದಲು ನಾವು? ಹುಡುಗಿ ಮತ್ತೆ ಅದಾಗುವುದಿಲ್ಲ. ಮೊದಲಂದ್ರೆ ಇಷ್ಟು ನೋಡ್ಲೇ ಇಲ್ವಾ? ಮತ್ತೆ ಹೇಗ್ ಬಂದ್ರಿ? ಓಲೆಗೆ ಮಾನ್ಯತೆಯನ್ನು ಕೊಟ್ಟು ಹೊರಟು ಬಂದವ ನಾನಿದ್ದೇನೆ. ಹಾ, ಈಗ ಸಂಶಯ? ಹುಡುಗಿಯನ್ನು ನೋಡ್ಬೇಕು. ಯಾಕೆ? ಎಲ್ಲಿಯಾದ್ರೂ ಹುಡುಗಿ ಸರಿ ಇಲ್ಲದಿದ್ರೆ ಅಂದ್ರೆ ಕೈ ಹಾ ಕಾಲು ಹಾ ಎಲ್ಲ ಸರಿ ಇದ್ರು, ಹಾ ತಲೆ ಕೆಟ್ಟು ಹೋಗಿದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಜೀವನದಲ್ಲಿ ಕೆಡುವುದು ನಾನಲ್ವಾ? ಇಲ್ಲಿ ಅವಸರ ಮಾಡಬೇಡಿ. ಹಾ. ಹೌದಮ್ಮ? ಸ್ವಾಮಿ ಹೌದು. ಹುಡುಗಿ ನೋಡಿದ್ದಿಲ್ಲ, ಹುಡುಗ ತಾವು ತೋರಿಸಿದಿಲ್ಲ. ಪತ್ರ ವ್ಯವಹಾರ ಮಾಡಿ. ಅದೇ ಸಮಸ್ಯೆ ಆಯ್ತು ಈಗ. ಹೌದಾ? ಹುಡುಗ ಹೇಳೋ ಮಾತೇನು? ಹುಡುಗಿ ನೋಡಿದ್ರೆ ವಿವಾಹವಿಲ್ಲ. ಸ್ವಾಮಿ ಓ. ನಮ್ಮ ಹುಡುಗಿಯನ್ನು ನೋಡ್ಬೇಕು ಹೇಳಿ. ಅಲ್ಲ, ಚೆಲುವಿನ ಖಣಿ ಇರಬಹುದು, ಹಾ. ಹಾಗಂತ ಅಲ್ಲಿ ಸಂಶಯ ಉಂಟಲ್ಲ. ಬರ್ಬೇಕಿದ್ರೆ ಅಲಂಕಾರ ಆಗ್ಬೇಡುವ? ಅಲಂಕಾರಕ್ಕೇನು ಕೊರತೆ ಉಂಟಾ? ನಾ ಬರೀ ತಿಂದು ಅವು ಪರ್ಣ ಮತ್ತೆ ಯಾರು ಅಪ್ಪಣ್ಣ ಬೇಗ ಯಾರವರ ಆಗ್ಲಿಕ್ಕಿಲ್ಲ ಸ್ವಾಮಿ. ಮತ್ತೆ ಸೀರೆ ಉಡುವುದಕ್ಕೆ, ಕುಪ್ಪಸ ತೊಡುವುದಕ್ಕೆ, ಆಭರಣ ಧರಿಸಕ್ಕೆ ಒಳ್ಳೆ ಗೊತ್ತಿದ್ದವರಾಗ್ಬೇಕು. ಒಳ್ಳೆ ಗೊತ್ತಿದ್ದವರು. ಗೊತ್ತಿರಬಹುದು. ಗೊತ್ತಿಲ್ಲ ಅಂತಲ್ಲ, ಅಲ್ಲ, ಅಲ್ಲ. ಆದ್ರೆ ಮದುವೆ ಮನೆಯಲ್ಲಿ ಅವರದ್ದೇ ಅಲಂಕಾರ ಜೋರಾಗಿ ಅಲ್ವಾ? ಮತ್ತೆ ಇನ್ನು ಹುಡುಗಿ ಅಲಂಕಾರ ನಮ್ಮಲ್ಲಿ ಪ್ರತ್ಯೇಕ ಜನ ಇಲ್ವಾ? ಕೆಲವರು ಇದ್ದಾರೆ ನಮ್ಮಲ್ಲಿ. ಸಾಕು. ಯಾವುದಲ್ಲಿ? ಅದು ನಾವು ಶೃಂಗಾರ ಮಾಡಿ ಕರೆದನ್ನು ನೋಡಿ. ಹೋಗ್ರು ಹೋಗ್ತಾರೆ. ಓ. ಎಲ್ಲವನ್ನು ಅಲ್ಲೇ ಬಿಟ್ಟು ಬಂದಿದ್ದೇವೆ. ಹೌದಲ್ಲ? ಗೊತ್ತಷ್ಟಾಯ್ತು. ಆಯ್ತು. ಮದುವೆ ಅದು ಆದಷ್ಟು ಬೇಕಾಗ್ಬೇಕು. ಇಷ್ಟು ಮಾತಾಡಿದಿರಲ್ಲ, ಹಾ. ಆವಾಗ ನೋಡ್ಬೇಕಿತ್ತು. ಹೌದಾ? ಸರಿ, ಹಾಗಾದ್ರೆ ಹೋಗಿ. ಎಂತದಯ್ಯ? ಹಾವು ಕಂಡ್ರ ಹುಲಿ ಕಂಡ್ರ? ಇಲ್ಲಿ ಬನ್ನಿ.
ಹಾರಿ ಬೀಳ್ತಾರ. ಇಲ್ಲಿ ಬನ್ನಿ. ಹುಡುಗಿ ನೋಡಿದ್ರಾ? ಇಂತಹ ಒಂದು ವಿದ್ಯುನ್ಮಾಲೆಗೆ ಅಂತಹ ಒಂದು ಹುಡುಗಿಯೇ ಏನಾಗಿದೆ? ಒಣಗಿದ ಕಡ್ಡಿ ಹಾಗೆ ಉಂಟು. ಮುಖವನ್ನು ನೋಡಗ ಪ್ರೇತ ದರ್ಶನ ಮಾಡಿದ ಹಾಗೆ ಆಗ್ತದೆ. ನಿಮಗೆ ಮೊದಲೊಂದು ಹಾಗಿದಲ್ಲ, ಇನ್ನೊಂದು ಬೇಕಾದ್ರೆ ಇದನ್ನು ಕಟ್ಟಿಕೊಳ್ಳಿ. ನನಗೆಂತ ಕರ್ಮಕ್ಕೆ? ಅಲ್ಲ ಹುಡುಗಿ ಅಲ್ವಾ? ಒಮ್ಮೆ ಹೋಗಿ ನೋಡಿ ನೀವು. ಸ್ವಾಮಿ, ನೀವೇನು ಶೋಧನೆ ಮಾಡುವುದು? ಅಮ್ಮ, ಹುಡುಗಿ ಹಾಗೆ ಇರ್ಲಿ, ಅಲಂಕಾರಕ್ಕೆ ಅದು ಬರಗಾಲವ? ಹುಡುಗಿ ಅಂದ್ರೆ ಹಾಗ, ಮದುವೆ ಮಾಡಿದ್ರೆ ಹೀಗ, ಯಾಕಂದ್ರೆ ನೀವು ಮೋಸ ಮಾಡುದಿಲ್ಲ. ಮತ್ತೆಂತದ್ದು ಮಾತಾಡಬೇಡಿ. ಬಿಸಿ ಮತ್ತೆಂತದ್ದು? ಹೋಗಿ ನೋಡಿ, ಅದು ಶೃಂಗಾರ ಮದುಮಗಳಂತ ಇಲ್ಲ. ನಿನಗೆ ಅಷ್ಟು ಗೊತ್ತಾಗುದಿಲ್ಲ? ಮದುಮಗಳನ್ನು ಹಿಂದೆ ನಿಲ್ಲಿಸಿ ನೀನು ಮುಂದೆ ನಿಲ್ಲುವ ಬಾ ಹಿಂದೆ. ಹೌದಾ? ಹೇಳಿದ್ರೆ ಹೌದಾ? ಮತ್ತೆ ಅವಳು ಯಾರೀಗ? ಸೇವಕಿಯ? ಸೇವಕ ನೀನ್ ಯಾಕೆ ಕಟ್ಟಿಕೊಳ್ಳೋದಕ್ಕ? ಕುಡಿತದಿಂದ ಜನ ಬೇರುತ್ತದೆ. ಓ ಅವರು ಹೋಯ್ತಾರೆ ನೋಡಿ ಮದುಮಗಳು. ಎಂತದು? ನಷ್ಟ ಆಗ್ತಿತ್ತು. ಯಾವುದು ನಷ್ಟ ಅದು? ಆ ಹುಡುಗಿ ಅಲ್ಲ ನೋಡಿ, ಈಗ ಈ ಹುಡುಗಿ ಬೇರೆ ಇದ್ದಾಳ ಮತ್ತೆ. ಸರಿ ನೋಡು. ಹೌದ ನೋಡಿ. ಓಯ್, ಸಭೆ ಇದು ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಾಹನ ಉಂಟಾ? ಬೇಗ ಬರ್ಲಿ. ಆರೋಗ್ಯ ಬೇರೆ ಆಯ್ತಲ್ಲ, ಅದು ನಿಮ್ಮ ಅಜ್ಜಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ. ನಿಮಗೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಾಹನ. ಆರಂಭ ಆಯ್ತು ಅಂತ ಬರ್ಬೋದು. ಓ ರೋಹಿತರೆ, ಸುಂದರವಾಗಿ ಸುಮಗಂಧಿ ಚಂದಿರವದನೆ ಈಕೆಯ ಸೌಂದರ್ಯವಾದ ಮುಖವನ್ನು ನೋಡಿದ ಕ್ಷಣದಲ್ಲಿ ಒಂದೊಮ್ಮೆ ಹೊಗಳುವುದಕ್ಕೆ ಶಬ್ದಗಳೇ ಸಿಗದ ಹಾಗೆ ಹೋಯಿತು. ಪಾತಾಳಲೋಕದ ಮೇಲೆದ್ದು ಬಂದ ನಾಗಕನ್ನಿಕೆಯು, ಕ್ಷೀರಸಾಗರದ ಮೇಲೆದ್ದು ಬಂದ ಮತ್ಸ್ಯಕನ್ನಿಕೆಯು, ರಂಭಾದಿ ತರುಣಿಗಳಾಗುವಲು ಅಥವಾ ಮಾರಾಟ ಮಾಡಿದಿರತಿಯೋ. ಇದೀಗ ನಾನೀಗ ನಿಮ್ಮನ್ನ ಅಪ್ಪಿಟ್ಟುಕೊಂಡದ್ದ ಕರ್ಮ ನಿಮ್ಮದು. ಅದು ಭಾವನೆ ಬಂದದ್ದು ಸ್ವಾಮಿ. ಭಾವನೆಯಲ್ಲಿ ನನಗೆ ಮೈ ಮೇಲೆ ಇರುವ ಹರಿದಾಡ್ತಾ ಆಯ್ತು. ಓ ಪುರೋಹಿತನೆ, ಹುಡುಗಿ ಆದೀತು, ನನಗೆ ಮದುವೆ. ನಿಮ್ಮ ನೃತ್ಯವೇ ಎಂತದ್ದು? ಒರೆಸುವುದು ಆಗೋದಿಲ್ಲ, ಆಗೋದಿಲ್ಲ. ಅದ್ಯಾಕೆ? ನಿಮ್ಮ ಒಪ್ಪಿಗೆ ಸಾಲದು, ಅಲ್ಲಿ ಬೇಕು. ಈಗ ಹುಡುಗಿ ಒಪ್ಪಿಗೆ ಬೇರೆ ಬೇಕು. ಹೌದೌದು, ಇದೆಲ್ಲ ಸಮಸ್ಯೆ ಆಗಲಿಲ್ಲ ನನಗೆ. ನೀವೇ ಉಂಟು ಮಾಡಿದ್ದು. ಒಮ್ಮೆ ಸರಿ ಮಾಡಿ ನಾನಿದ್ದೇನೆ ಬಿಡಿ. ಅಮ್ಮ, ಹುಡುಗನಿಗೆ ಹುಡುಗಿ ಆದಿತ್ತಲ್ಲ, ಇನ್ನು ಹುಡುಗಿ ಹತ್ರ ಕೇಳ್ಬೇಕಲ್ಲ. ನಿಮಗೆ ಹೊಣೆ ಉಂಟಲ್ಲ. ಪುರೋಹಿತನಲ್ವೇ ನಾನು? ಹೊಣೆಗಾರಿಕೆ ದೊಡ್ಡದಲ್ವಾ? ನಾನು ಯಾಕೆ ಪಾಪದ ಭಾರ ಹೊತ್ತುಕೊಳ್ಬೇಕು? ಮಾತಿಲ್ವಾ? ಬಳಿಕ ವಸತಿ ಹೇಳ ಕಣ್ಣೀರಿಂಗೆ ವರ ಪಿತ ಪುರೋಹಿತ ಸಹಿತ. ಪುರೋಹಿತರೆ, ಮೊದಲು ಮದುವೆ ಮಾಡಿ ಆಮೇಲೆ ಸಾಯಿರಿ ಅಂತೆ. ನಾನು ಯಾಕೋ ಸಾಯುದು? ಹಾಗೆ ಅಲ್ವಾ, ಪುರೋಹಿತ ಸಹಿತ. ಗೊತ್ತಾಯ್ತಲ್ಲ. ಈಗ ಮಗ, ದೇವರು ಕಾಪಾಡ್ಲಿ. ಹುಡುಗರನ್ನ ನೋಡಿದ್ದೆಲ್ಲ? ನೋಡಿದ್ದೆ. ಆದಿತ್ತ ಮಗ ನಿನಗೆ? ಅಮ್ಮನಿಗಾದ್ರೆ ಆದಿ. ನನ್ನ ಮಗಳು ಮತ್ತೆ. ಅಮ್ಮನಿಗಾದ್ರೆ ಮತ್ತೆ ನಿನಗೆ ಎಂತ ಪಾಯಸದ ಊಟವ? ಎಂತ ನಮ್ಮ ಅಮ್ಮನಿಗೆ ಆಗುದು? ಒಪ್ಪಿಗೆ ಆಗಿದೆ ನನಗಾಗ್ತಂತ. ಓ, ಮತ್ತದನ್ನು ಬಿಟ್ಟಿಯ ಮಗ? ಏನು ಪುರೋಹಿತ? ಶಬ್ದ ಗೊತ್ತಾಗ್ಲಿಲ್ಲ. ಗೊತ್ತಾಗದೆ ಬಿಟ್ರೆ ನನಗೆ ಕಷ್ಟ ಆಗುದಿಲ್ವ ಮಗು? ಗೊತ್ತಾಗುವಾಗ ಬಿಡು. ಪರಸ್ಪರ ಒಪ್ಪಿಗೆ ಆಗದಲ್ಲ, ನೀವೇನು ಕುಡಿದದ್ದು ಹೊರಗೆ. ಸರಿ, ಹುಡುಗಿ ಒಳಗೆ ಆದ್ರೆ ಹೊರಗೆ ಆದ್ರೆ ಬಂದದಕ್ಕೊಂದು ಮದುವೆ ಆಗಿ ಹೊರ ಒಂದು ಬಡಿಬೇಕು. ಹಾಗೆಲ್ಲ ಎಂಥ ಕರ್ಮ ಅಂತ ಹೇಳಿದಲ್ಲ ಹೊರಗೆ. ಎಲ್ಲಿಗೆ ಓಡುದು? ಮತ್ತೆ ಹೊರಗೆ ಅಂತ ಹೇಳಿದಲ್ಲ, ನೀವೆಲ್ಲ ಹೇಳಿದ್ದು. ಹಾಗೆ ಹೇಳಿದೆ. ಮತ್ತೆ ಹೇಗೆ ಹೊರಗೆ ಅಂದ್ರೆ ಅಂತರ್ಪಟ ಹಿಡಿತಾರೆ, ಅದರಿಂದ ಹೊರಗೆ ನೀವು ಹುಡುಗಿ ಒಳಗೆ. ನೀವು ಆ ಪಾಠವನ್ನು ಮೊದಲು ಹೇಳ್ಬೇಕಿತ್ತು. ಹೇಳಿ ಆಗ್ಬೇಕು. ಮತ್ತೆ ಖಾಲಿ ಹೊರಗೆ ಹುಡುಗಿಯ ಮುಖ ನೋಡ್ಲಿಕ್ಕೆ. ಹಾಗಾದ್ರೆ ಈ ಮದುವೆ ನನಗೆ ಬೇಡ. ಹುಡುಗಿಯ ಮುಖ ನೋಡಿದ್ರೆ ಯಾವ ಕರ್ಮಕ್ಕೆ ಮದುವೆ ಅಂತ ಹೇಳಿ ಬೇಡ ತನಗೆ ಮದುವೆ ಕೆಲಸವೇ ಬೇಡ ಅಲ್ಲ ಅಂತೆ. ಎಂತದಯ್ಯ ಎಂತದು? ಕ್ಷಣ ಕಾಲಕ್ಕೆ ಮದುವೆ ಕ್ರಮದಲ್ಲಿ ಹೊಕ್ಕಿತು ಹೊಕ್ಕಿತಾ ಇನ್ನು ಬಾಲ ಹೊರಗೊಂಡು ಬೇಡಿ. ಸಿಕ್ಕಿದ್ರೆ ಹಿಡಿದು ಹೇಳಿ ಅಲ್ಲ ಅಂತೆ. ಆಹಾರ ಬಂತ ಎಂತದು? ಗೋಳಿ ಬಜೆ ತಿನ್ನುವುದು ಒಂದು ಬಿಟ್ರೆ ಹೌದು, ತಿನ್ನುವುದಲ್ಲ. ಅವು ಇಲ್ಲಿಂದ ನೋಡಿದ್ದಾಗ್ಬೋದು. ಎಂತದು? ಹೌದಲ್ಲ, ಇದು ಹೂಹಾರ ಸ್ವಾಮಿ. ಇದು ಯಾಕೆ? ಅದು ಕುತ್ತಿಗೆಗೆ ಹಾಕಿ. ಸರಿ ಹಾಕು. ನನ್ನ ಕುತ್ತಿಗೆಗೆ ಹಾಕಿ ಎಲ್ಲಿಗೆ ಕರ್ಕೊಂಡು ಎಲ್ಲಿಗ? ಮಾರಿಗಳಿಗೆ. ಅದ್ಯಾಕೆ? ತಲೆ ಕಡಿಲಿಕ್ಕೆ. ಇದಂತದ ಮಾರಿ ಪೂಜೆಗೆ ಬಿಟ್ಟ ಕೋಣವ ಇದು? ಕಟುಕ ಜಾತಿದ್ದು ತಪ್ಪು ನಿಮ್ಮದೇ. ಅವರ ಬಾಯಿಗೆ ಸಿಗುವ ಹಾಗೆ ಮಾಡಿದ್ರಿ ನೀವು. ಅದು ಹೇಗೆ? ಆವಾಗ ಗಮನಿಸ್ತಾ ಇದ್ದೇನೆ. ಓ, ಎಂತದೂ ಗೊತ್ತಿಲ್ಲ. ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿಮಗೆ? ಬರುವಾಗಲೇ ಹೇಳಿದ್ದೇನೆ, ಏನು ಗೊತ್ತಿಲ್ಲದ ಹಸುಗೂಸು ನಾನು. ಎಲ್ಲವನ್ನು ನೀವೇ ಒಂದು ಸುಧಾರಿಸಿಕೊಡ್ಬೇಕು. ಎಲ್ಲವನ್ನು ನೀವೇ ಒಂದು ಸುಧಾರಿಸಿಕೊಡ್ಬೇಕು. ಪೂರ ನಾನೇ ಹೇಳಿಕೊಟ್ಟಾಗಬೇಕಾ? ಹೌದು, ಎಲ್ಲ ನಾನೇ ಹೇಳಿಕೊಟ್ರೆ ನಾಳೆ ಎಂತ ಮಾಡ್ತೀರಿ? ಅದು ಬೇಡ.
ಅದು ಗೊತ್ತುಂಟು. ಸಂಸಾರ ಸಾಗಿಸುವುದು ಮದುವೆಯ ಕ್ರಮ ಹೇಳಿದ್ದು. ಬಾದುಕಿದೆ. ಹಾ, ಅದು ನಿಮ್ಮ ಹುಡುಗಿ ಹೊತ್ತಿಗೆ ಹಾಕಿ ಸರಿ ಹಾಕುವ ಬಿಡಿ. ಆಯ್ತಲ್ಲ? ಆಯ್ತು. ತಗೋ ಮಗ, ಅಮರಾಂತರ ಬೆಟ್ಟ. ಇದು ಯಾಕೆ? ಯಾಕೆ ಪುರೋಹಿತ? ಕುತ್ತಿಗೆಗೆ ಹಾಕಲಿಕ್ಕೆ. ಅಯ್ಯೋ, ಬೈ ನನಗೆ ಸಿಟ್ಟು ಬರ್ತದೆ ಗೊತ್ತುಂಟ. ನನಗೆ ಎಂತದ್ದು ನೀನೇ ಹಾಕೊಳ್ಳುದು ಮಗ. ನೀನು ಅವರಿಗೆ, ಅವರು ನಿನಗೆ, ಇಬ್ಬರು ಪರಸ್ಪರ ಹಾರ ಬದಲಾವಣೆ ಮಾಡಿಕೊಳ್ಳುವುದಕ್ಕುಂಟು. ಅರ್ಥ ಆಯ್ತಾ? ನೋಡ, ಅಂತರ್ಮಠ ತಗ್ಗಿಸಿ ಎದುರು ಮಾತ್ರ ನಿಲ್ಲಿ, ಅವಸರ ಮಾಡಬೇಡಿ. ಪಂಪೆ ಮಂತ್ರದ ಅಂತ ಮದ್ವೆ ಇಜ್ಜಿ ಅಲ್ವೇ? ಓಂ ಭೋಗದಲ್ಲಿ ಇಂದ್ರನಂತೆ, ರೂಪದಲ್ಲಿ ಮದನಂತೆ, ಇವು ಐಶ್ವರ್ಯ ಐಶ್ವರ್ಯದಲ್ಲಿ ಒಮ್ಮೊಮ್ಮೆ ಹಾಗೆ ತಪ್ಪಿ ಹೋಗುದು. ಮಂತ್ರ ನಾನು ನೆನಪು ಐಶ್ವರ್ಯದಲ್ಲಿ ಕುಬೇರ ಅಂತ ಇರುವಂತಹ ವಿದ್ಯುನ್ಮಾಲಿ ಎಂಬವರನಿಗೂ, ರೂಪದಲ್ಲಿ ರತಿಯಂತೆಯೂ ಗುಡದಲ್ಲಿ ಶತಿಯಂತೆ ಇರುವಂತಹ ಮಾಲಿನಿ ಎಂಬ ಮಧುವಿನ ಪಾಣಿಗ್ರಹಣ ಶುಭ ಸಂದರ್ಭದಲ್ಲಿ ಓಂ ಕಾಲೆ ಗಂಟೆ, ಗಂಟೆ ಕಾಲೆ, ಒಂದು ಕಾಲು ಗುಂಟೆ. ನಿಮ್ಮ ಕಾಲ ಯಾವುದು ಗುಂಟೆ ಇದ್ದದ್ದು? ಬರುವಾಗ ಸರಿ ಇತ್ತು. ಕಾಲು ಸರಿ ಉಂಟು. ಮಂತ್ರ ರಕ್ಕಸರ ಮಂತ್ರ ಮಾತಾಡಿದ್ರೆ ಗೊತ್ತು, ತಪ್ಪು ಹೋಗ್ತದೆ. ಕಟ ಕಿಟಿ ಕಿಟಿ ಕುಟು ಕುಟು ಓ ಹಾ ಹೇ ಭ್ರೂ ಸ್ವಹ ಭ್ರೂ ಸ್ವಹ ಭ್ರೂ ಸ್ವಹ ಭ್ರೂ ಸ್ವಹ ರಂ ಸ್ವಹ ರಂ. ಅವ ನೋಡಿ ಬಾಯಿ ಚಪ್ಪರಿಸಿ. ನಿಮ್ಮದೆಂತ ಬಾಯಿ ಚಪ್ಪ? ನೀವು ಹೇಳಿದ್ದಂತ ಅವನಿಗೆ ಕೇಳಿದ್ದಂತ. ನಾನು ಅವನಿಗೆ ಎಂತದೋ ಕೇಳಿದ್ರೆ ನಾನು ಹೊಣೆ ಅಲ್ಲ. ರಕ್ತಸರ ಮಂತ್ರ. ಹ್ರಾಂ ಸ್ವಹ ಹ್ರೀ ಸ್ವಹ ಕ್ರೀ ಸ್ವಹ ಐಸ್ ಕ್ರೀಮ್ ಸಹ ಮುಹೂರ್ತದಲ್ಲಿ ವಾನಗದು ಬಾರಿಸುವುದು, ಹುಡುಗರಿಗೆ ಹುಡುಗ ಮಾಲ ಹಾಕುವುದು. ಬದಲಾವಣೆ ಬುಕ್ಕಲ ಬರಲ್ಲ ಇದೀಗ. ಓ ಪುರೋಹಿತನೆ, ನೀವು ಕೊನೆಯಲ್ಲಿ ಅದೆಂತ ಹೇಳಿದ್ದು? ಎಂತದ್ದು? ಮಾಂಗಲ್ಯ ಸಂತೆದನ ನಮ್ಮ ಜೀವನ ಈತೇನಂತ. ಜೀವನದ್ದು ಹೊಸಾತು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ನಿನಗೆ ಸಂತೆದನೆ ಆದೀತು. ಇದೇ ರೀತಿ ಮುಂದುವರೆದ ಸಂತೆದನೆ ಮುಂದೆ ಹೋಗುವಂತದ್ದಲ್ಲ. ಹೌದು. ಅಂಗಾನ ಮಹಿಯರು ಆರತಿ ಬೆಳಗಿರೆ ಮಂಗನ ಮುಸುಂಟಿಗೆ ಇಷ್ಟು ಚಂದದ ಹುಡುಗಿ ಇದ್ದಾಳೆ, ಮಂಗನ ಮುಸುಂಟ. ನಿಮಗೆ ಯಾಕೆ ಬಿಸಿಯದ್ದು? ಅಯ್ಯೋ, ಯಾರನ್ನು ಹೇಳಿದಲ್ಲ, ವಿನೋದಕ್ಕಂತೆ. ವಿನೋದ. ಹೌದು. ಸರಿ. ಏನು ಸ್ವಾಮಿ, ಅವಶ್ಯಕರ ಆಯ್ತಲ್ಲ. ಮದುವೆ ಮಂಟಪದಲ್ಲಿ ಯಾವ ನಿಲ್ಲಿಸುವ? ಅಮ್ಮ, ಕೆಲವು ಕಡೆಗೆ ಕೆಲವು ರೀತಿಯ ಶಾಸ್ತ್ರ ಸಂಪ್ರದಾಯಗಳು. ಇಲ್ಲಿಗೆ ದೀಪ ನಾಟಿಸುವುದು ಶಾಸ್ತ್ರವೇ ಉಂಟು. ತೈಲ ಪುರಾಣ ಎಂಬಂತ ಗ್ರಂಥ ಇದೆ. ಪುಟ ಪುಟಗಳಲ್ಲಿ ವರ್ಣಿಸಲ್ಪಟ್ಟಿದೆ, ಎಲ್ಲಿ ಹೇಗೆ ಎಷ್ಟು ಹೊತ್ತಿಗೆ ಯಾವ ಕ್ರಮದಲ್ಲಿ ಎಣ್ಣೆ ಹಾಕಬೇಕು ಅಂತ. ನಿನಗೆ ಕೂಡಿದ್ರೆ 90ನೇ ಪುಟ ಮಗುಚ ಆಯ್ತಾ? ನಮಗೆ ಓದಿ ಎಣ್ಣೆ ಅಭ್ಯಾಸ ಇಲ್ಲ. ಇನ್ನೊಬ್ಬರು ಒಟ್ಟಿಗೆ ಹೋಗಿ ಹಾಕು ಅಭ್ಯಾಸ ಅಂತ ಹಾಕು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕು ಮಹಾರಾಯ, ಧರ್ಮಕ್ಕೆ ಸಿಕ್ಕಿದ್ದು ಹಾಕಬೇಡ. ನೋಡುವ, ಉಡುಗೊರೆ ಕಾರ್ಯಕ್ರಮ ಉಂಟು, ನೋಡುವ, ಬೇಗ ಬನ್ನಿ ಬೇಗ. ಅವ ಇಲ್ವಾ ಸಿಡಿ ಮದ್ದಿನವ? ಬೇಕಾದ ಸ್ವಲ್ಪ ಅದು ಬಿಡ್ಬೇಕಲ್ಲ, ಮದುವೆ ಅಲ್ವಾ? ಯಾಕೆ ಬಿಡ್ಲಿಲ್ಲ ಅಲ್ಲ? ನೀವು ಹೇಳಿಕೊಟ್ಟಿದ್ರೆ ಬಿಡುದು ಬೇಡ ಅಂತ. ನಿಮ್ಮ ನಂಬಲಿಕ್ಕೆ ಆಗುದಿಲ್ಲ. ಹೌದು, ಎಲ್ಲಿ ಬಿಡಿ, ಉಡುಗೊರೆ ಉಂಟಲ್ಲ, ಬರ್ಲಿ ನೋಡುವ. ಬೇಗ ಬೇಗ. ಸ್ವಾಮಿ, ಯಾರು ಬರುವುದು ಬೇಡ, ನಾನು ಒಲೆಯಲ್ಲೇ ಬರೆದಿದ್ದೇನೆ. ಆಶೀರ್ವಾದವೇ ಉಡುಗೊರೆ ಅಂತ. ಹೌದಾ? ಮುಗಿಸುವ. ಪರಂಪರೆ ಬಿಡಬಾರ್ದಲ್ಲ. ಯಾಕೆ ಮಾತು? ಪುರೋಹಿತರಿಂದ ಬ್ರಹ್ಮಪ್ರಸಾದ ಅರ್ಥ ಆಗಲಿಲ್ಲ. ನೀವು ಕೊಟ್ಟಲ್ಲಿ ಎಲ್ಲರೂ ಕೊಟ್ಟ ಹಾಗೆ. ಪುರೋಹಿತನ ಕಡೆಯಿಂದ ಮದುವನ ಗುತ್ತಿಗೆ ಕಲಿದ ಮದುವನ ಗುದ್ದಿ ಯಥಾಸ್ಥಾನಕ್ಕೆ ಹುಡುಗರು ಇರಿಸಿಕೊಂಡು ಮುಂದೆ ಬಾ ಮಗ ಮುಂದೆ. ನಾಳೆ ಹೇಳ್ಬಿಟ್ಟು ಹಾಗಬೇಕು, ಅಳಬಾರ್ದು. ಬಂದು ಸೇರಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನೇ ವಿವಾಹವಾಗಿ ಏನ್ ಮಾಡ್ತಾರ? ಕೊಂಡು ಹೋಗಿ ಅಂತದ್ದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದ? ಸಂಸಾರ ಸಾಕ್ತದೆ. ಸಮಾಧಾನ ಬನ್ನಯ್ಯ, ನಿಮ್ಮ ಮಾತು ಕೇಳಬೇಕಂತ ಕಾಯ್ತಾ ಇದ್ದಾರೆ. ನಾನು ಹೇಳಿಕೊಟ್ಟ ಹಾಗೆ ಹೇಳಿ, ಕೈ ಮುಗಿರಿ.
ಬಂಧು ಸೇರಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನು ಈ ದಿನ ಮಾಲಿನ್ಯ ವಿವಾಹವಾಗಿ ಕರೆದುಕೊಂಡು ಹೋಗ್ತೇನೆ. ಎಲ್ಲರ ಆಶೀರ್ವಾದ ಬಯಸ್ತೇನೆ. ನೀವೆಲ್ಲರೂ ಆಶೀರ್ವಾದವನ್ನು ಮಾಡಿಕೊಂಡು ಎಲ್ಲ ಕೈ ಎತ್ತಿದ್ದಾರೆ. ಊಟಕ್ಕೆ ಹೋಗಿ ಛತ್ರಕ್ಕೆ. ಅಷ್ಟಪುತ್ರವತಿ ಭವ. 8 ಮಂದಿ ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡು ಯಾವ ಬಾವಿಗೆ ಹೋಗಿ ಬಿಡಬೇಕು. 8 ಗಂಡು ಮಕ್ಕಳು. ಆಶೀರ್ವಾದ ನಿಮ್ಮಂದ್ರೆ ಫಲ ಕೊಡದವ. ಪ್ರಯತ್ನ ನಿಮ್ಮದೇ ಮಾಡುವ. ಹೋಗಿ ಬನ್ನಿ. ಅವ್ರಿಗೆ ಹಾಲು ಹಣ್ಣು ವ್ಯವಸ್ಥೆ ಮಾಡಿ ಮುಗಿಸುವ. ಭಂಡಾರಿ ನಮಗೆ ಭಂಡಾರಿಯೋ ಸುವರ್ಣ ತುಂಬಿಸಿಕೊಟ್ರೆ ಅದು ಹೊಟ್ಟೆ ಪಾಡಲ್ವಾ? ನೋಡುವ, ಎಲ್ರಿ ಎದ್ದು ಊಟಕ್ಕೆ ಹೋಗು. ಕೆಲ ಕಾಲ ಕಳೆದ ಸತಿ ಗರ್ಭವನ್ನು ತಳೆದು ಚೆಲುವ ಸುಕುಮಾರನು ಬರೆದಿರಲು ವರುಷದಲ್ಲಿ ಗಿರಿದು ಸುರಪುರ ಬಾಳುವ ಬಗೆಯರಿಯದ ದಿದಿಯೋ ಮರುಗುತ್ತಿರು ತನ್ಮನದಲ್ಲಿ ನನ್ನ ಮಗಳಾದ ಮಹದೇವಿ ಮದುವೆ ವಿದ್ಯುನ್ಮಾಲಿಯೊಂದಿಗೆ ಸಂಭ್ರಮದಿಂದ ನಡೆದು ಹೋಯಿತು. ಕೆಲವೇ ವರ್ಷಗಳಲ್ಲಿ ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಸುಕುಮಾರನ ಜನನವಾಗಿದೆ. ಮಹಿಷ ಎನ್ನುವುದಾಗಿ ನಾಮಕರಣ ಹೊಂದಿಸಿದ್ದೇನೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷವಿರುವಂತಹ ವೇಳೆ, ಆದ್ರೆ ಅದೆಲ್ಲ ನಾನೆಣಿಸುವುದು ನನ್ನ ಜೀವನವೇ ಹೀಗಾಗಿ ಹೋಯಿತಲ್ಲ. ಪುತ್ರ ಶೋಕವೂ ನಿರಂತರವಾಗಿ ಹೋಯಿತು. ಇದಕ್ಕೆಲ್ಲ ಕಾರಣ ದೇವತೆಗಳು. ನಿಮ್ಮ ಮಗಳನ್ನು ಮದುವೆಗೆ ಒಂದು ಪಾತಾಳವನ್ನು ಸೇರಿದವು. ಇಂದು ಓಡೋಡಿಕೊಂಡು ನೋಡಿದನೆಂದಾದರೆ ಒಂದೇ ಸಮಯ ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮ್ಮ ಈ ಕಣ್ಣೀರಿಗೆ ಕಾರಣರು ಯಾರು ತಾಯಿ? ಮೊದಲಿಸಿದ ಸುತ್ತರನೆಲ್ಲ ವಾಸಿಸಿದರು ಕಿವಿಗಳೆಲ್ಲ ಕದನಂ ಕವಿ ನಗಗೆಯುವ ಅಧಕರ್ಯಾರೈ ಮತ್ತೆ ಅವರೇ, ನನ್ನ ಕಷ್ಟದ ಕಥೆಯನ್ನು ಏನೆಂದು ಹೇಳಪ್ಪ. ಯಾವುದೋ ಕಷ್ಟ? ಚಿಂತೆ ಎನ್ನುವುದು ಶರೀರವನ್ನು ಸುಡುತ್ತದಂತೆ, ಚಿತೆ ಎನ್ನುವುದು ನಿರ್ಜೀವವಂತ ಶರೀರವನ್ನು ಸುಡುತ್ತದೆ. ಸತ್ಯವಾದ ಹೊತ್ತಿನಲ್ಲಿ ಚಿತ್ತನಂತ ಶರೀರವನ್ನೇ ಸುಡುತ್ತಾ ಉಂಟು. ಯಾವ ಚಿಂತೆ ತಾಯಿ ಅದು? ಇದಕ್ಕೆಲ್ಲ ಕಾರಣ ದೇವತೆಗಳು ಮಗನೇ. ಈ ಹಿಂದೆ ನಾನು ಹಲವು ಗಂಡು ಮಕ್ಕಳನ್ನು ಪಡೆದಿದ್ದೆ. ಸರಿ. ಒಬ್ಬರಿಗೆ ಇದ್ದರೊಬ್ಬರ ಪರಾಕ್ರಮದಲ್ಲಿ ಮಿಗಿಲಾಗಿದ್ದು. ಹಿರಿಯ ಬಾಯಿಗಳ ಅಂತ ನಮಗೆ ಸಿಗುವ ಅಧಿಕಾರವನ್ನು ಪಡೆದು ದೇವತೆಗಳು ದೇವಲೋಕದಲ್ಲಿ ರಾರಾಜಿಸ್ತಾ ಇದ್ದಾರೆ. ಅವರಿಗೆ ತಕ್ಕುದಾದ ಪ್ರತೀಕಾರ ಮಾಡಬೇಕಿರುವಂತ ಉದ್ದೇಶದಿಂದ ಮಕ್ಕಳೆಲ್ಲರನ್ನ ದೇವಲೋಕಕ್ಕೆ ಕಳುಹಿಸಿಕೊಟ್ಟೆ. ಮಗನೇ, ತನ್ನ ಪ್ರಾಣದ ಹಂಗು ತಿರುದವರು ಕಾದಾಟವನ್ನು ಮಾಡಿದ್ರಂತೆ. ಪರಿಣಾಮವೇನು? ಆದ್ರೆ ಆ ಇಂದ್ರ ಮೋಸ ವಂಚನೆಯಿಂದ ನನ್ನ ಮಕ್ಕಳೆಲ್ಲರನ್ನು ನನ್ನ ಭಾವಂದಿರ ಸಾವಿಗೆ ಮೂಲ ಕಾರಣ ದೇವತೆಗಳು. ಆಶೀರ್ವಾದವನ್ನು ಕೊಟ್ಟದೆ ಹೋದಾದರೆ ಇಂದ್ರನನ್ನು ಸಭೆ ಮಾಡಿದು ಬರ್ತೇನೆ.
ಭವ್ಯ ಮೆರೆಸುತ್ತಿರುವಂತ ಬೇಡ. ಬಡ ಹಕ್ಕಿ ಎಲ್ಲಿಂದಲೂ ಹೋರಾಡಿಕೊಂಡದ್ದು ಮಾತ್ರವಲ್ಲ, ನಮ್ಮ ವೀರನ್ನು ಸದ ಬಡಿದೆವು. ಪೀಠವನ್ನೆಲ್ಲ ಸಂದರ್ಭದಲ್ಲಿ ರೆಕ್ಕೆಯಿಂದ ಹೊಡೆದೆವು. ನನಗೂ ನಿನಗೆ ಯಾವುದೇ ಪೂರ್ವ ದ್ವೇಷವಿಲ್ಲ. ಬಂದವ ಯಾವ ದೇವಪೀಠದ ಮೇಲೆ ಕುಳಿತುಕೊಂಡಿದ್ಯಲ್ಲ, ಇನ್ನೊಂದು ಕೇಳುವವರು ಯಾರಿಲ್ಲ ತಿಳಿದುಕೊಳ್ಳ. ಸಿಕ್ಕಿದೆ, ಒಳ್ಳೆದಾಯ್ತು. ಯಾಕೆ ಮೂರು ಲೋಕದಲ್ಲಿಯೂ ಮೂರು ಮೂರ್ತಿಗಳಿಂದಲೂ ಏನಾಗೆ ಮರಣವಿಲ್ಲ ಎನ್ನುವುದಾಗಿ ಬ್ರಹ್ಮಣವರ ಆದ ದಕ್ಷಿಣದಲ್ಲಿ ನನಗೆ ತ್ರಾಸ ಮಾಡ.
ಪಾಲಿಗೆ ವಿದ್ಯುನ್ಮಾಲಿ ಮಹಾಪ್ರಭುಗಳ ಮನದಲ್ಲೇ ಆಗಿ ಮಧುವನದ ಮಹಾರಾಣಿಯಾಗಿ ಮೆರೆಯುತ್ತಾ ಇದ್ದೇನೆ. ಭಾಗ್ಯವು ಎನ್ನುವಂತೆ ನಮ್ಮಿರುವರ ದಾಂಪತ್ಯದ ಸಲುವಾಗಿ ಕುವರನೋರ್ವನನ್ನ ಹಡೆದಿದ್ದೇನೆ. ರೂಪದಲ್ಲಿ ಕೋಣ, ಆದರೂ ಜಾಣನಿದ್ದಾನೆ. ಅವನ ಆಟಪಾಠಗಳನ್ನು ನೋಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದವಳು ನಾನು. ಅಂತಹ ಸಂತೋಷ ಇಮ್ಮಡಿಯಾಗುವಂತಹ ಕಾಲ ಮತ್ತೊಂದು ಬಂತಲ್ಲ. ನನ್ನವರು ನಾಕವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಸ್ವರ್ಗವನ್ನು ಏರಿದವರಿದ್ದಾರೆ. ಇಂದಲ್ಲ ನಾಳೆ ನಾಕ ನಮ್ಮ ಕೈವಶ. ಅವರ ಬರುವಣದ ನಿರೀಕ್ಷೆಯಲ್ಲಿರುತ್ತದೆ. ಬರಿಗಿರುದ ಬಳಿ ಕೋರ್ವಚರನು ತರಗರಿಸಿ ಭಯದಿಂದ ನಡುಗುತ್ತ ಹೊರದಿ ನಡೆದಂದಾಗ ಮಾಲಿನಿಗರಾಗಿ ಬೆಳೆದನು. ಬರದಿ ನಡೆದಂದಾಗ ಮಾಲಿನಿಗರಾಗಿ ಬೇಳಿದನು. ಮಾಲಿನಿ ಏ ಅಮ್ಮ ಮಾಲಿನಿ, ಓ ಅಮ್ಮ ಮಾಲಿನಿ, ಒಮ್ಮ ಮಾಲಿನಿ, ಏಯ್! ಓ ಅಮ್ಮ ಮಾಲಿನಿ, ಮಾಲಿನಿ ಹೆದರುತ್ತ ನಡುಗುತ್ತ ನಡುಗುತ್ತ ಹಾಗೆಯಾ? ಅದೀಗ ಚಳಿಯಲ್ಲಿ ನಡುಗುತ್ತ ಓಡೋಡಿ ಬಂದಿಯಲ್ಲ. ಯಾರ ನೀನು? ನಿಮ್ಮ ಗೆಂಡ ಕಪಾಲ ಕಿಟ್ಟನ್ನು ಕೆಟ್ಟವನೇ. ಆ ದಿವಸ ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ದು. ನೀನು ಕುಳಿತಿರುವಾಗ ನಾವು ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಹೋಗುವ ಹೋಗುವ ಎಲ್ಲಿಗೆ? ಗುರುಪುರಕ್ಕೆ ಹೋಗಿ ಜಿಗುಜ್ಜೆ ಮಾಡುವ. ಹಾಗಲ್ಲುವ, ಸುಮ್ಮನೆ ಕುಳಿತಿರುವಾಗ ನಿನ್ನಲ್ಲಿ ಹೇಳಿದ್ದು ಸುರಪುರವನ್ನ ಸೇರಿಕೊಂಡು ದಿಗ್ವಿಜಯವನ್ನ ಮಾಡುವ, ಮುಚ್ಚಿಗೆ ಹಾಕುವ. ಅದಕ್ಕೆ ಜನ ಬೇರೆ ಇದ್ದಾರೆ. ಗುರುಪುರ ಮುತ್ತಿಗೆ ಹಾಕುವ. ಓ, ನನ್ನವರ ಜೊತೆಯಲ್ಲಿ ಹೋದವನೇ. ಏನಾಯ್ತಲ್ಲಿ? ನನ್ನವರಲ್ಲಿ ಏನಾಯ್ತು? ಸ್ವರ್ಗದಲ್ಲಿ ಅಮ್ಮ ಲಾಲಿಸಬೇಕು ತಾಯೇ ನಿನ್ನ ಗಗನ. ಮಾಲಿನಿ ಗುಣಮಣಿ ಭಿನ್ನಗಳ ಮಾಲಿನಿ ಗುಣಮಣಿಗೆ ಕಾಳಗದಲ್ಲಿ ಸುರಜಾಲ ಬಗೆಲನೆಂದು ಕಾಳಗದಲ್ಲಿ ಸುರಜಾಲ ಬಗೆಲನೆಂದು ನಿಮ್ಮ ಗಂಡ ಹಿಡಿದ ಲೀಲೆಯೊಳಗಿದಂತ ಲೀಲೆಯೊಳಗಿದಂತ ನಿನ್ನಯ ಕಾಂತ ಕಾಳಗದಲ್ಲಿ ಸುರಜಾಲ ಬಗೆಲನೆಂದು ಲೀಲೆಯೊಳಗಿದಂತ ನಿನ್ನಯ ಕಾಂತ ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ಆ
ಯಾರು? ನಾವಿಬ್ಬರು ಒಟ್ಟಿಗೆ ಹೋದದ್ದೇ ತಡ. ಹಾ, ಅಲ್ಲಿರುವಂತಹ ದೇವರ ಕಳ್ಳರೆಲ್ಲರೂ ಒಟ್ಟಿಗೆ ಬಂದದ್ದು. ದೇವತೆಗಳು, ದೇವತೆಗಳು, ಅನಿಮಿಷರು, ಎಣಿಮಿಷರು, ಅನಿಮಿಷರು, ಅನಿಮಿಷರು ಹಾ, ಒಬ್ಬೊಬ್ಬರಾಗಿ ಬಂದ್ರು. ಮೊದಲಾಗಿ ಬಂದವ ಯಾರ? ದಗ 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 ಉರಿಯುತ್ತಾ ಬಂದ. ಉರಿಯುತ್ತ ಹಾ, ಅವ ಅಗ್ನಿ 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 ಹಾ, ಬಂದವ ನಿಂತ. ಹಾ, ನಿಮ್ಮ ಗಂಡನನ್ನು ನೋಡಿದ. ಹಾ, ಏಯ್, ಹ್ಮ್, ನಾನು ಅಗ್ನಿ, ಹ್ಮ್. ಮುಟ್ಟಿದ್ರೆ ಸುಟ್ಟೋಗ್ತೀಯ. ಅವ ಹೇಳುವುದು, ಅವ ಹೇಳುದು ನನ್ನವರು ನಿಮ್ಮ ಗಂಡ ಬಿಡ್ಲಿಲ್ಲ. ಅವರು ಹಾ, ನೀನು ಅಗ್ನಿ ಆದ್ರೆ ನಾನು ಇಸ್ಮಾಲಿ. ಎತ್ತದು ನಿಮ್ಮ ಗಂಡ ಏನು? ಸರಿ ಹೇಳ. ವಿ ಹಾ, ವಿಜಯನಾಳಿ ಬರ್ತದೆ ನೋಡು. ಬರ್ತದೆ. ಹಾ, ಒಮ್ಮೆಮ್ಮೆ ಪಕ್ಕ ಬರುದು, ಒಮ್ಮೆಮ್ಮೆ ತಡ. ಬೇಗ ಬರಬೇಕು, ಬೇಗ ಬರ್ಬೇಕು. ಹಾ. ಅಮ್ಮ ಎನ್ನುವ ಹಾಗೆ ಇಬ್ಬರು ಕಾಲಗಳನ್ನು ನೀಡಿದ್ರು. ಹಾ, ನಿಮ್ಮ ಗಂಡ ಯೋಚಿಸಿದ್ರು. ಉರಿಯುತ್ತಿರುವ ಅಗ್ನಿ ಅಲ್ಲ, ಚಿನ್ 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 101 ಅಗ್ನಿಶಾಮಕ. 101 ಅಗ್ನಿಶಮನ ಮಂತ್ರವನ್ನ ಜಪಿಸಿ 101 ಅಗ್ನಿಶಮನ ಮಂತ್ರವನ್ನು ಜಪಿಸಿದ್ದೆ ತಡ. ಅಗ್ನಿ ಚುಂಕ ನಂದಿ ಹೋದ. ಆಮೇಲೆ ಬಂದ ಯಾರು? ಕುಂಬ್ರ. ಸುಳ್ಳೆ ಹೇಳಬೇಡ. ಸುಳ್ಳೆ ಅಲ್ಲ, ನಂತರ ಕುಂಬ್ರ. ಯಾರ? ಧನಪತಿ ಕುಬೇರ ಬಂದದ್ದು. ಅವ ಬಂದದ್ದು ಹೀಗೆ ನಿಂತದ್ದು. ನಿಮ್ಮ ಗಂಡನನ್ನು ನೋಡಿದ ಇವರೊಂದಿಗೆ ಇದ್ದ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದಲೇ ಹಿಂದೆ ಹೋದದ್ದು. ಅವ ಬೇಗ ಹೋದ. ಅವ ಹೋದದ್ದೇ ತಡ. ಅಷ್ಟೊತ್ತಾಗುವಾಗ ಮತ್ತೊಬ್ಬ ಬಂದ. ಯಾರ? ಮುಂದಿನಿಂದ ನಿಮ್ಮ ಗಂಡನನ್ನು ಸೋಲಿಸುವುದಕ್ಕೆ ಅಸಾಧ್ಯ ಅಂತ ತಿಳಿದು ಹಿಂದಿನಿಂದ ಶಬ್ದ ಮಾಡಿಕೊಂಡು ಒಬ್ಬ ಬಂದ. ಎಂತದ್ದು? ವಾಯು. ನಿಮ್ಮ ಗಂಡ ಮುಂದೆ, ನಿಮ್ಮ ಗಂಡನ ಹಿಂದಿನಿಂದ ನೇರ ದಿಟ್ಟ ನಿರಂತರ ಬರ್ರ ಅಂತ. ನೀನೆಲ್ಲಿದ್ದೆ? ಅವರ ಹಿಂದೆ ನಾನಿದ್ದೆ. ಏನು ಮಾಡಿ? ವಾಯು ಬಂತು ಅಂತ ಗೊತ್ತಾಯ್ತು. ನಿಮ್ಮ ಗಂಡನಿಗೊಂದು ಸೂಚನೆಯನ್ನು ಕೊಟ್ಟೆ. ಎತ್ತಿದ ಕೈಯಲ್ಲಿ 24 ಬಾರಿಸಬೇಕು ಅಂತ ಕೈ ಎತ್ತಿದ್ದೆ ತಡ. ವಾಯು ಹೋಗ್ಲಿಲ್ವಾ? ಅವ ಅಲ್ಲಿ ತನಕ ಹೋದದ್ದು. ಸ್ವಲ್ಪ ತಲೆ ಉಪಯೋಗಿಸಿದ. ಹೀಗೆ ಶಬ್ದ ಮಾಡಿ ಬಂದ್ರೆ ಎಲ್ಲರಿಗೆ ಗೊತ್ತಾಗ್ತದೆ. ಶಬ್ದ ಇಲ್ಲದೆ ಬರುವ ನಿಂತಲ್ಲಿಗೆ ಪುಸ್ಕ ಅಂತ. ಶಬ್ದ ಇಲ್ಲ ನಿನಗೆ ಗೊತ್ತಾದದ್ದು? ಅಮ್ಮ, ಯಾವುದಾದ್ರೂ ಆದೀತು, ಈ ಶಬ್ದ ಇಲ್ಲದೆಲ್ಲ ಬರ್ತದಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಪರಿಣಾಮ ಹಾಗಿರ್ತದೆ. ಆದ್ರೂ ಕೂಡ ನಿಮ್ಮ ಗಂಡನ ಹಿಂದೆ ನಾನಿದ್ದೆ. ಮತ್ತೊಮ್ಮೆ ಸೂಚನೆಯನ್ನು ಕೊಟ್ಟದ್ದೆ ತಡ. ಈಗ ವಾಯುವನ್ನು ಓಡಿಸಿ ಬಿಟ್ರು. ಅವ ಹೋದ. ಆಮೇಲೆ ಬಂದ. ಯಾರು? ಕೋಣನ ಮೇಲೆ ಏರಿಕೊಂಡು ಪಾಂಚ ಕೈಯಲ್ಲಿ ಹಿಡಿದುಕೊಂಡು ಏರಿಕೊಂಡು ಬಂದವನೇ ಯಮ ಧರ್ಮ. ಉಂಟಲ್ಲ ಕೈಯಲ್ಲಿ ಪಾಶ ಕೊಡನ ಬೆನ್ನೇರಿ ಬರುವ ಯಮ. ಬಂದದ್ದೇ ತಡ. ನನಗೊಂದು ಸ್ವೀಟ್ ಬಂತು. ಕೋಪ, ಸಿಟ್ಟು. ಪಾಪಿ ಮಗನಿ, ನನ್ನ 99 ವರ್ಷದ ಅಜ್ಜಿಯನ್ನು ಕೊಂಡೋಗ್ತೀಯ. ನಿನ್ನ ಸೊಂಟಕ್ಕೆ ಎಷ್ಟು ವರ್ಷ? 99. ಸಾಕು. ಹೋಗುದು ಹೋಗ್ಲಿ, 1 ವರ್ಷ ಬಿಟ್ಟು ಹೋಗ್ತಿದ್ರೆ ಅಜ್ಜಿದ್ದು ಶತಕ ಆಗ್ತಿತ್ತು. ಏನಾದ್ರೂ ಆಸೆ ಇತ್ತು ಹೇಗೆ? ಪಾಪ ಅಜ್ಜಿಗೊಂದು ಎಷ್ಟು ಆಸೆ ಇತ್ತು. ಏನ? ಸಾಯುವಕ್ಕಿಂತ ಮೊದಲು ಒಂದು ಪುಟ್ಟಗೌರಿ ಮದುವೆ ನೋಡಿ ಅದ್ಯಾರ? ಅಜ್ಜಿಯ ಮೊಮ್ಮಗಳು. ಮದುವೆ ಮಾಡಿಸಿ ಸಾಯ್ಬೇಕು ಅಂತ ಇತ್ತು. ಮದುವೆ ಇವ ಪಾಪಿ ಮಗ ಬಿಡ್ಲಿಲ್ಲ. ಮದುವೆ ಮುಗಿಲಿಕ್ಕೆ ಕೇಳ್ತದ? ಇಲ್ಲ. ಅಜ್ಜಿ ಹೋದದ್ದು ಸೂತಾಗ್ಲಿಲ್ವಾ? ಹಾಗೆ ತೀರಿಸಿಕೊಂಡೆ. ಅವ ಹೋದ ಶೈಲಿ. ಅಷ್ಟೊತ್ತಾಗುವಾಗಮ್ಮ ನಿಶಬ್ದವಾದಂತ ವಾತಾವರಣ. ಅಷ್ಟೊತ್ತಾಗುವಾಗ ನಮ್ಮ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಒಬ್ಬ ಬಂದದ್ದು. ಎಲ್ಲಿಂದ? 56 ಬರ್ತದಲ್ಲ ಸುರತ್ಕಲ್ಲಿಂದ. ಸರಿ, ನೋಡಿದ್ಯಾ? ಹೌದು, ಬೆಳೀತು ದೊಡ್ಡದು. ಐರಾವತ ಬಂದದ್ದು. ಐರಾವತವ ನೋಡಿದ್ಯಲ್ಲ? ಹೌದು. ಹೇಗೆ? ದೊಡ್ಡದು. ಸಾಮಾನ್ಯದವರಿಗೆ ಬರ್ಲಿಕ್ಕೆ ಆಗ್ತದ ಐರಾವತದಲ್ಲಿ? ಅವ ಬರ್ತಾನೆ. ಸುರಪ್ಪ 1000 ಉಂಟು ಐರಾವತ. ಎಂತದ? 1000 ಸೊಂಡಿಲು ಐರಾವತಕ್ಕೆ. ಸೊಂಡಿಲು ಬಂದದ್ದು ಸುರಪ್ಪ ಬಂದದ್ದು. ಸುರಪ್ಪ ಬಂದ, ಅಲ್ಲಿ ನಿಂತ. ನಿಮ್ಮ ಗಂಡ ಹೀಗೆ ನೋಡಿ ಪರಿಚಯ ಸಿಕ್ಕಿದ? ಗುರಪ್ಪನ ಮಾವ. ಸುರಪ್ಪ ಕಾಪಿ ಗುರಪ್ಪ ಕಾಪಿ
ಏಯ್ ಹ? ಸ್ವರ ಅಷ್ಟು ಇಳಿಸಬೇಡ, ಅಲ್ಲ. ಏರಿಸಬೇಕು. ಹ. ಬಂದೆಯ ಸುರಪ ಕಪಟಿ ಮಗನೇ. ಆಗ ಕಪಟಿ ಮಗನೇ, ಹಾ ನಿನ್ನ ವಿಷಯ ಎಲ್ಲ ಗೊತ್ತುಂಟ? ಆ? ನಿನ್ನ ವಿಷಯ ಗೊತ್ತುಂಟು. ಎಂತದ್ದ? ನೀನು ಒಂದಕ್ಕೆ ಎರಡಕ್ಕೆಲ್ಲ ಓಡ್ ಏಯ್ ಭಾಷೆ ಇಲ್ಲದ್ದು. 1 2 ವಿಷಯ ಇಟ್ಕೊಂಡು ನಿನ್ನ ಅಪ್ಪ ಶ್ರೀಮೇಂದ್ರ ನಾರಾಯಣನ ಬಳಿ ಹೋದ. ನನ್ನವರ ಕೇಳುವುದು ಹ. ನಾರಾಯಣನಲ್ಲಿ ದೂರುವುದಕ್ಕಾಗಿ ಹೋಗುತ್ತೀಯ? ಹ್ಮ್. ಸಿಗಬೇಕವ ನಾರಾಯಣ. ಸಿಗಬೇಕವ ನಾರಾಯಣ ಎಲ್ಲಿ ವೇಷ ತೆಗೆದು ಕುಳಿತಿದ್ದಾನೆ ನೋಡ್ತೇನೆ. ಹೊತ್ತಿಗೆ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳುವುದಕ್ಕೆ ನಮ್ಮವರನ್ನೆಲ್ಲ ವೇಷ ಹಾಕಿ. ಯಾರವ? ನಮ್ಮ ವಿರೋಧಿ. ಹೌದು, ನಾರಾಯಣ ನಮ್ಮ ಶತ್ರು. ನಾರಾಯಣ ಶೆಟ್ರು. ನಾರಾಯಣ ಶತ್ರು. ಹೌದು, ಶತ್ರು. ನೋಡಿದ್ದೀರಾ? ಶ್ರೀಮನ್ನಾರಾಯಣ ಏ, ನೀನು ಹೇಳಬೇಡ, ಅವರು ಹೇಳುವುದು. ಒಳ್ಳೆ ಶ್ರೀಮನ್ನಾರಾಯಣ ಬಂದದ್ದು ನೋಡಿದ್ದೀರಾ? ಒಳ್ಳೆಲ್ಲ ಒಳ್ಳೇದಿಲ್ವಾ? ಕಪ್ಪಂತೆ ಅವ. ಕರಿಯ ಕರಿಯ ಹೇಳೋದು ಕೇಳಿದ್ದು ನನಗೊತ್ತಿಲ್ಲ. ಅಮ್ಮ ಓ, ಒಳ್ಳೇದಾಯ್ತು, ಹ. ಬಂದಿಯಲ್ಲ. ನಿನ್ನಲ್ಲಿ ಬಲ್ಬ್ ಉಂಟಾ? ಇದ್ದದ್ದ. ಬಲ್ಬ್ ಹ, ಹೇ, ಬಲುಹು ಸಾಮರ್ಥ್ಯ. ಹ. ಇದ್ದರೆ ಅಲ್ಲಿ ಯಾಕೆ ನಿಂತಿದ್ಯೋ ಪಾಪಿ? ಹ. ಬಾ ಬಾ, ಉದ್ದಲಂಗದೊಳಗೆ ಈಗ ಬಾ. ಇಟ್ಟೇನು ಕಪಾಲಕ್ಕೆ ಕೆಟ್ಟವನೇ. ಹಲ್ಲು ಉದರಿಸಿಯೇನು ನಿನ್ನ? ನಾನಲ್ಲ, ಏನು? ನಿಮ್ಮನ್ನೆಲ್ಲ ಹೇಳಿದ್ದು. ಹೇಗೆ? ಒಮ್ಮೆ ಉದ್ದಲಂಗದೊಳಗೆ ಬಂದು ನಿಂತುಕೋ. ಸುರಪ ನಿನ್ನಲ್ಲಿ ಬಲುಹು ಇದ್ರೆ ಯುದ್ಧರಂಗದ ಒಳಗೆ ಬಾ. ಯುದ್ಧರಂಗವ? ನಾನು ನಿಮ್ಮ ಗಂಡ ಅಲ್ಲಿ ಯುದ್ಧರಂಗದೊಳಗೆ ಬಾ ಹೇಳಿದ್ದೆ ತಡ. ಹ. ಅವ ಆಚೆ ಈಚೆ ನೋಡ್ಲಿಲ್ಲ, ಬದುಕಂತ ಯುದ್ಧರಂಗ. ನನ್ನವರು ನಿಮ್ಮ ಗಂಡ ಕೂಟ ಯುದ್ಧರಂಗ ಹೇಗಾಯಿತು? ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಬೀಭತ್ಸ ಹ. ರಮ್ಯ ಹೇ, ಮನೋಹರ ಏ, ರಮ್ಯ ಮನೋಹರವಾದ ಮನೋಹರವಾದಂತಹ ದೃಶ್ಯದಲ್ಲಿ ಅಮ್ಮ ಅಮ್ಮ ಏ, ಕಾಮುಕಿ ಮುಖಾಮುಖಿ ಮುಖಾಮುಖಿ ಆದ್ರು. ಹ. ನಡೆದಂತ ಯುದ್ಧದಲ್ಲಿ ನಿಮ್ಮ ಗಂಡ ದೇವೇಂದ್ರನನ್ನು ಹೊಡೆದು ಓಡಿಸಿದ. ಓಹೋ, ದೇವೇಂದ್ರ ಓಡಿದ್ನ? ಗೊತ್ತಿತ್ತು ನನಗೆ, ಹ? ಅವ ಓಡ್ತಾನೆ ಅಂತ ಗೊತ್ತಿತ್ತ? ಹ. ಯುದ್ಧದ ನೇರ ಪ್ರಸಾರ ಇತ್ತ? ಏ, ನನ್ನವರ ಪರಾಕ್ರಮಂತದ್ದು. ಹ? ಪುರಂದರ ಹ? ಓಡಿದ್ಯ? ಅವ ಓಡಿದ. ಪುರಂದರ ಓಡಿದ. ಹ. ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರು, ಇದರಲ್ಲಿ ಕುಳಿತು. ಏ, ಹ? ಯಾವುದರಲ್ಲಿ? ಟಾಪಿ ಏ, ಪೀಠದಲ್ಲಿ ಕುಳಿತ. ಅದು ಆಚೆ ಈಚೆ ಆಯ್ತು ಶಬ್ದ. ಪೀಠದಲ್ಲಿ ಕುಳಿತು. ತಿರುಗಿಸಬೇಡ, ಹಾಳಾಗ್ತದೆ. ತಿರುಗಿ ಅದು ಪೀಠದಲ್ಲಿ ಕುಳಿತು. ಆಮೇಲೆ ನಮ್ಮವರೆಲ್ಲ ಬಂದ್ರು, ಹ. ಅವರಿಗೆ ಮಲಾರ್ಪಣೆ. ಎತ್ತದು? ಹೊಸತ ನೂತನ ಅಧಿಕಾರಿ. ಏ. ಮಲಾರ್ಪಣೆ. ಮಾಲಾರ್ಪಣೆ. ದೊಡ್ಡದ ಹಾ, ಮುದ್ದಾಗಬೇಕದು. ಮಾಲ ಏ, ಮಾಲಾರ್ಪಣೆ. ಮಾಲಾರ್ಪಣೆ ತೂಕದ್ದು. ಅಷ್ಟೆಲ್ಲ ಹೇಳಬೇಡ. ಹ. ಹೂವಿನ ಮಾಲೆಯನ್ನು ಅರ್ಪಿಸಿದ್ರು. ಹ. ಬಾರದ ಭಾರವಾದಂಥದ್ದು ಮಾಲೆ. ಹ, ಹ. ಮಾಲೆ ಹ. ಕೊರಳಿಗೆ ಹಾಕಿದ್ರು. ಬಾರದ ಮಾಲೆ ಕೊರಳಿಗೆ ಹಾಕಿದ್ರು. ಆಮೇಲೆ ಎಲ್ಲರೂ ಜಯಘೋಷ ಮಾಡಿದ್ರು. ಇವರು ದೇವತೆಗಳೆಲ್ಲವೂ ಅದು ಭಾಷ್ಮಾಂಜಲಿಯನ್ನು ಅರ್ಪಿಸಿದ್ರು. ಅವರಿಗೆ ಸ್ವರ್ಗ ಇಲ್ಲ ಅಲ್ಲ. ಹಾಗೆ ನಿಮ್ಮ ಗಂಡನಿಗೊಂದು ಅಂತಿಮ ನಮನವನ್ನು ಸಲ್ಲಿಸಿ ಏ, ಇನ್ನು ಅವರು ಬರಲಿಕ್ಕಿಲ್ಲ. ಅವರ ಕೊನೆಯ ನಮಸ್ಕಾರ. ಅವರ ಚ್ಯುತಿ ಆದದ್ದು. ಪದಚ್ಯುತ್ರ ಅದು ಹೇಳಬೇಡ ನೀ. ಸಾಲಿ ಅವರು ಹ. ಹೋಗ್ಲಿ. ಹ. ಅಮ್ಮ, ನಿಮ್ಮ ಗಂಡನಿಗೆ ಇನ್ನು ಯುದ್ಧ ಮಾಡಿ ಎಲ್ಲ ತುಂಬಾ ಆಯಾಸ ಆಯ್ತು. ಹ. ನಡೆಯಲಿ. ಹ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ನಡಿ. ಎಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮ? ಅದ್ಯಾಕ? ರಂಜಾನಿಗೆ ಏ, ಸಾಂಸ್ಕೃತಿಕ ಕಾರ್ಯಕ್ರಮ ಹ್ಮ್. ರಂಜನೆಗಾಗಿ ಮನೋರಂಜನೆ. ಮನೋರಂಜನೆಗಾಗಿ ನಡೀರಿ. ಹ. ಹೇಳಿದ್ದೆ ತಡ. ಹ. ಬಂದ್ರಲ್ಲ 4 ಮಂದಿ. ಯಾರು? ಗಾನವೈಭವದವರು, ಅಲ್ಲಿ ಗಾಯನದವರು. ಯಾರ? ಇದು ಶಂಭೂರು ನಾರದರು. ಯಾವರು? ಶಂಭೂರು ನಾರದರು. ತುಂಬುರ ನಾರದರು. ತುಂಬುವ ಏ, ಎಂತದು? ತುಂಬುವ ಶಂಭು ತುಂಬುರ ತುಂಬುವ ತುಂಬುರು ತುಂಬುರು ನಾರದರು. ಆಮೇಲೆ ಚಕ್ಕುಳಿ ಸೇನಾ, ಚಿತ್ರಸೇನ. ಅವನದ್ದು ಗಾಯನ ಒಳ್ಳೆದು. ಗಾಯನ. ಆಮೇಲೆ ಬಾರಿಸುವುದಕ್ಕೆ 7 ಮದ್ದಲೆ ಒಟ್ಟಿಗೆ ತಂದದ್ದು. ಯಾರು? ಇಲ್ಲಿ ಒಂದು ಈಗೆಲ್ಲ ಇಟ್ಕೊಂಡು ಬಂದದ್ದು. ಅವರು ಬಾರಿಸುವ ಗಂಧಮಾರುವರು. ಗಂಧರ್ವರು ಬಂದದ್ದು 7 ಅನ್ನಿಗೆ ಸುತ್ತ ಇಟ್ಟು ಕುಳಿತದ್ದು. ಬಾರಿಸಿದ್ದು ಮಾತ್ರ 1 ಅನ್ನಿ. ಅದ್ಯಾಕ? ಪಾಪ
ಪಾಪ ಎರಡೆಲ್ಲ ಕೈ ಇರುದು ಗೊತ್ತಿಲ್ವ ಗೊತ್ತುಂಟು. ಮತ್ತೆ ಅದು ತಂದದ್ದು ಅದು ಆಕರ್ಷಣೆಗೆ ಮಾತ್ರ, ಪ್ರಚಾರಕ್ಕಾಗಿ ಮಾತ್ರ. ಕೆಲವು ಹಾಗೆ ಪ್ರಚಾರದಲ್ಲೆಲ್ಲ ದೊಡ್ಡ ದೊಡ್ಡ ಇರ್ತದೆ, ಒಳಗೆ ಇರುವುದು ಅಳತೆ ವಿಶೇಷ ಆಕರ್ಷಣೆ ಅಂತ. ಅಮ್ಮ ಇದು ಗಾನ ವೈಭವ ಆಯ್ತು, ನಾಟ್ಯವಾಯ್ತು, ರಂಬೆ ಬಂದು ಒಂದು ನಾಟ್ಯವನ್ನು ಮಾಡಿದ್ದು, ಆಮೇಲೆ ಉಮಾಶ್ರೀ ಊರ್ವಶಿಯ ನಾಟ್ಯವಾಯ್ತು. ಎಲ್ಲ ನಾಟ್ಯ ಆಗಿ ಸಂತೋಷದಲ್ಲಿರುವಾಗ ಒಂದು ಸ್ವರ ಕೇಳಿ ಬಂತು. ಇನ್ನು ಸ್ವರ? ಹೌದು. ಹೇಗೆ? ಯಾರು ಯಾರು ಅಂತ ಹೀಗೆ ನೋಡ್ತೇನೆ, ಪ್ರಚಾರದಲ್ಲಿದ್ದಾನೆ ಎಷ್ಟು ದೊಡ್ಡ ವ್ಯಕ್ತಿ. ಹೆಸರು? ಯಶ್ 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 ಯಶ್. ಹೇಗಿದ್ದ ನೋಡುವುದಕ್ಕೆ? ಯಶ್ ಅದೆಂತದ್ದು? ರೆಕ್ಕೆ ರೆಕ್ಕೆ ಹಾರಾಡಿಕೊಂಡು ಬಂದದ್ದು. ಹಾರಾಡಿಕೊಂಡು ಅವನಿರಬಹುದು. ಯಾರು? ಪಿಂಗಳಾಕ್ಷ ಒಬ್ಬ ಇದ್ದಾನಲ್ಲಿ. ಯಕ್ಷ 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 ಹೇಳ. ಚಾ ಬರ್ತದೆ ನಿಧಾನ, ಯಾವಾಗ ಚಾ. ಯಕ್ಷ ಯಕ್ಷ ಬಂದದ್ದು ನಿಂತದ್ದು, ಮಾತಿಲ್ಲ ಕತೆ ಇಲ್ಲ. ಅಲ್ಲಿ ನಿಲ್ಲಿಸಿದ, ಗಡ್ಡಂಗಲ್ಲಿ ನಿಲ್ಲಿಸಿ ನನ್ನವರಿಗೆ ಒಂದು ಪೆಟ್ಟು ಟಿಪ್ಪ. ನನ್ನವರು ಬಿಡುವವರಲ್ಲ, ಬಿಡ್ಲಿಕ್ಕಿಲ್ಲ. ಬಿಟ್ರೆ ಏಸಿಗೆಲ್ಲ ಅವಮಾನವನ್ನು ಸಹಿಸಿಕೊಳ್ಳುವ ಅವಮಾನ. ನಿಮ್ಮ ಗಂಡ ಎದ್ದು ನಿಂತರು ಒಂದು ಪಟಲ್ ಅಂತ ಕೊಟ್ಟು ಒಂದು ಒಂದು ಸಮಬಲ. ಒಂದು ಪೆಟ್ಟಿಗೆ ಒಂದು ಪೆಟ್ಟು. ಓ ಮಾಬಲ ಅದು ನನ್ನವರ, ನಿಮ್ಮದು ಮಹಾಬಲ. ಸಮಬಲ ಆಯ್ತು, ಅವ ಬಿಡ್ಲಿಲ್ಲ. ಓ ಅಲ್ಲಿ ತನಕ ಹೋದದ್ದು ಈಗ ರೆಕ್ಕೆ ಅಗಲ ಮಾಡಿ ನಿಂತದ್ದು. ಪಾಪಿ ಮಗ ಬರ್ತಾನೆ ಅಂತ ನಿಮ್ಮ ಗಂಡನಿಗೆ ಗೊತ್ತಾಯ್ತು. ನಿಮ್ಮ ಗಂಡ ನೋಡಿದ್ರು ಆಕ್ಷನ್, ಅಲ್ಲಿ 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 ಆಕ್ಷನ್. ಕೈ ಸನ್ನೆಯಲ್ಲಿ ಆಕ್ಷನ್ ಇಲ್ಲ. ಆಕ್ಷನ್ ಮುಂದೆ ಬಂದರೆ ಜತ್ತನ್ನ ಕಾಲು ಕತ್ತರಿಸಿರು, ಕೈ ಕತ್ತರಿಸಿರು. ಅವ ಕೇಳಿಲ್ಲ, ರಗ್ಗ 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 ಅಂತ ಬಂದದ್ದು, ಮತ್ತೊಂದು ಪಟಾಲ ಕೊಟ್ಟ. ಮತ್ತೊಮ್ಮೆ ನನ್ನವರು ಅಲ್ಲಿಗೆ ಮಲಗಿದ್ದು. ಹೋಗುದಲ್ವೇನಾ? ಮಲಗ್ಲಿಕ್ಕ ನೋಡುವುದಕ್ಕೆ ಹೋದೆ. ನಿಮ್ಮವರ ಸುದ್ದಿ ಇಲ್ಲ. ಎದ್ರ ಇಲ್ಲಪ್ಪ, ಎಂತದಾಗ್ಲಿಲ್ಲ. ನೋಡಿದ್ರೆ ನಿನ್ನ ಮುಟ್ಟಿದೆ, ತಟ್ಟಿದೆ, ಎಬ್ಬಿಸುವುದಕ್ಕೆ ಈಗ ಹೇಳ್ತಾರಂತ ಎಣಿಸಿದ್ದು. ಇಲ್ಲ ಮಾತಾಡಿದ್ರ? ಇಲ್ಲಪ್ಪ. ಅಮ್ಮ ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಎಂತದನ್ನು ನೋಡಿದ್ವಿ. ಏನಾಯ್ತಾ? ಎಷ್ಟೊತ್ತ ನಾಲಾಗೆ ಹೊರಗಾಕಿ ನಿಮ್ಮ ಗಂಡ ಸತ್ತೆ. ಶಿವನೇ ಶಿವನೇ. ಪದಿಯೇ ನೀ ಮಡಿದೆ ಎಲ್ಲ ಈ ಪರಿ ಎನ್ನ ಜೊತೆ ಅಗಲುವರೆ ನಲ್ಲ. ಈ ಪರಿ ಎನ್ನ ಜೊತೆಯಗಲುವರೆ ನಲ್ಲ. ಪ್ರೀತಿಯೋಳು ನಿನ್ನಗಲಿ ಜೀವಿಸಲೆಂದು ವ್ಯಥೆಯಾರೊಡನಲಿ. ಕ್ಷಿತಿಯೋಳು ನಿನ್ನಗಲಿ ಜೀವಿಸಲೆಂದು ಈ ವ್ಯಥೆಯಾರೊಡನಲಿ. ಪತಿಯೇ ನೀ ಮಡಿದೆಯಲ್ಲ ಈ ಪರಿ ಎನ್ನ ಜೊತೆಯಗಲುವರೆ ನಲ್ಲ. ಪತಿಯೇ ಶಿವನೇ, ನಾನಂತ ಕರ್ಣಕಠೋರವಾದಂತಹ ವಾರ್ತೆಯನ್ನು ಕೇಳಿದೆ. ನಾಕವನ್ನು ಸೇರಿದಂತಹ ನನ್ನವರ ಅಳಿವಾಯಿತೆ. ನೀವು ನಾಕವನ್ನೇರುವಾಗ ನನ್ನ ಮನಸ್ಸಿನಲ್ಲೊಂದು ಕನಸಿನ ಆಶಾಗೋಪುರವನ್ನು ಕಟ್ಟಿದ್ದೆ ಸ್ವಾಮಿ. ಇಂದಲ್ಲ ನಾಳೆ ನಾನು ನಾಕದ ಮಹಾರಾಣಿಯಾಗಿ ಮೆರೆಯುತ್ತೇನೆ ಎನ್ನುವ ಹಾಗೆ. ಆದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತೆ. ಯಕ್ಷನಿಂದಲಾಗಿ ನಿಮ್ಮ ಪಾಲಿಗೆ ಮರಣ ಬಂತೆ ಪ್ರಭು. ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡ ಮೇಲೆ ನನಗಿಲ್ಲ ಅಸ್ತಿತ್ವ ಇಲ್ಲ ಪ್ರಭು. ಕಂಡವರ ಕಣ್ಣಿಗೆ ನನ್ನ ವೈದವ್ಯದ ಸುಟ್ಟ ಮುಖವನ್ನು ಯಾರಿಗೆ ತೋರಿಸಲಿ, ಯಾರಲ್ಲಿ ಹೇಳಲಿ?
ಹೊತ್ತು ಬಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿಪರಿಗೆ ಸಮರ ಸಮರ್ಥನಾಗಿಗ ತರುಣ ಮಗಿಚಾಸುರಗೆ ಗದನಗನಾಗ ಬಿತ್ತರಿಸಿ ಸಂಕರದಿಸು ಮನಸ ಮೊತ್ತವನ್ನು ಸದೆ ಪಡೆದು ನಾಗವನರ್ತಿಯದೆ ವಶಗೈವೆನೆನು ತಲೆ ಕರೆದಳ ಮಗನ ಇಲ್ಲ, ನಾನಿನ್ನಳಬಾರದು. ನಾನಿನ್ನ ಹತ್ಯೆಯಿಂದಾದರೆ ಅಳಿದಂತಹ ನನ್ನವರು ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕಿದ್ದಾರೆ. ಖಂಡಿತ ಇಲ್ಲ. ಆದರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಆ ದೇವತೆಗಳು. ಸುರಪ್ಪ ನನ್ನದಾಗಿರುವಂತಹ ಕರದ ಕಂಕಣ, ಕೊರಳ ಮಾಂಗಲ್ಯ, ಮೂಗುತಿ, ಹಣೆಯ ತಿಲಕ, ಕಾಲ ಕಾಲುಂಗುರ, ನನ್ನ ಸೌಭಾಗ್ಯವನ್ನೇ ಕಸಿದುಕೊಂಡು ನಗುತ್ತಾ ಇದ್ದಾನವ. ನಗು, ಇದು ನಿನ್ನ ಕೊನೆಯ ನಗು. ನನಗೆ ಈ ಸ್ಥಿತಿಯನ್ನು ತಂದಿದ್ದ ನಿನ್ನನ್ನು ಸುಮ್ಮನೆ ಬಿಟ್ಟೇನೆ. ಇಲ್ಲ, ಹೆಗಲುತ್ತರಕ್ಕೆ ಬೆಳೆದು ನಿಂತ ನನ್ನ ಮಗನಿದ್ದಾನೆ ಮಹೇಶ. ಅವನಿಗೆ ಸರ್ವ ವಿಚಾರವನ್ನು ತಿಳಿಸಿ ನಿನಗೊಂದು ಶಾಸ್ತಿಯನ್ನು ಮಾಡಿ